ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಭುಜಕ್ಕೆ ಪೊಡ ಮಾಡುತ್ತ ವರ್ಣಿಬನಿ ಕಥಾಮೃತವ ಹಾಗೆ ಜ್ವರನ ತೆರದಲ್ಲಿ
ಅದರ ಕಲ್ಪನೆಯಿಂದ ನನ್ನಲ್ಲಿ ಯುದ್ಧವನ್ನು ಮಾಡಲು ಮುನ್ನತ್ತಿ ಬರುತ್ತಾ ಇದ್ದೀಯ. ಯುದ್ಧ ಭೂಮಿಯಲ್ಲಿ ಇರಬೇಕಾದಂತಹ ಅದೆಷ್ಟೋ ದೊಡ್ಡದಾದಂತಹ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನು ಸದೆಬಡಿಯುತ್ತಾ ಮುಂದತ್ತಿ ಬರುತ್ತಾ ಇದ್ದೀಯ. ಎಲ್ಲವೋ ರಕ್ಕಸಿ ಗಂಡನೇ, ಇಂದಿನ ಈ ಯುದ್ಧವು ಯಾವ ಮಟ್ಟಕ್ಕೆ ಏರಿದೆ ಎನ್ನುವಂಥದ್ದನ್ನು ಎಲ್ಲರೂ ಉತ್ಸುಕರಾಗಿ ನೋಡುತ್ತಾ ಇದ್ದಾರೆ. ಎಲ್ಲವೋ ಇಂದಿನ ದಿವಸಕ್ಕೆ ಜಯವು ಭೀಮನಿಗೆ ಯಾ ಕೌರವನಿಗೂ ಬರಬಹುದು. ಇದು ಸಾಮಾನ್ಯ ವಿಚಾರ. ಆದರೆ ಕೌರವನೇ ಗೆಲುವನ್ನು ಸಾಧಿಸಬೇಕು ಎನ್ನುವಂತಹದ್ದು ಎಲ್ಲರ ಆಶಯ. ಹಾಗಾಗಿ ರಕ್ಕಸಿಗಣ್ಣನೇ, ನನ್ನ ಅನುಜಾತರನ್ನೋ ತನುಜಾತರನ್ನೋ ನೀನು ಕೊಂದಿರಬಹುದು. ಇಂದಿನ ದಿವಸ ಹಾಗೆಲ್ಲ. ಇಂದಿನ ಪರಿಸ್ಥಿತಿಯಲ್ಲಿ ನಿನ್ನನ್ನು ಸದೆ ಬಡಿದು ಇದಿರಿಸುವುದಕ್ಕಾಗಿ ಬಂದವ ಈ ಕುರುಕುಲೇಶವಲ್ಲ. ತಮ್ಮಂದಿರನ್ನು ಆ ಯಮಪುರಿಗೆ ಅಟ್ಟಿರುವೆನು. ಇಂದು ನಡೆಯುವಂತ 18ನೇ ದಿನದ ಯುದ್ಧ ನನಗೂ ನಿನಗೂ ಸಂಭವಿಸುತ್ತಾ ಇದೆ. ಇದೋ ಈ ಕಥೆಯಿಂದ ನಿನ್ನನ್ನು ಕೊಲ್ಲದೆ ಹೋದರೆ ಪರಿಸ್ಥಿತಿ ಮುಂಚಿನ ಹಾಗೆ ಇಲ್ಲ ಎಂಬುದಾಗಿ ನಿನ್ನ ಕಥೆಯೋ ನನ್ನ ಕಥೆಯೋ
ಆಕಾಶದಲ್ಲಿ ಪಕ್ಷಿಯಾಗಿ ಹಾರಿದನು. ಬಿಡಲಾರೆ ಅಲ್ಲಿಯೂ ಹೋಗಿ ಆತನನ್ನು ಹುಡುಕಿ ಪಡೆದುಕೊಂಡನು. ಒಂದು ವೇಳೆ ತಾಯಿಯಾದ ಗಾಂಧಾರ್ಯ ಉದರವನ್ನು ಸೇರಿದಳು. ಅವರ ಉದರವನ್ನು ಬಗೆದು ಕೌರವನನ್ನು ಮುಗಿಸಿದನು. ಕೌರವ ಮರುದ ಸಂಭವನಿಂದ ಮೂದಲಿಸಿ ಬರುತ್ತಿರಲು ಮರುದ ಸಂಭವನಿಂದ ಮೂದಲಿಸಿ ಬರುತ್ತಿರಲು ಕುರುಬಾದಿಯು ಭಯದೊಳದಿ ಮರುಗಿ ಕುರುಬಾದಿಯು ಭಯದೊಳದಿ ಮರುಗಿ ಸರಿದ ಚಂದ್ರದಿಶಾ ಮುಖನಾಗಿ ಕಣ್ಣನೊಳಗೆ ಸರಿದ ಚಂದ್ರದಿಶಾ ಮುಖನಾಗಿ ಕಣ್ಣನೊಳಗೆ ಜರುಗಿತಾನೆ ಕಾಂಗಿಯಾಗಿ ಜರುಗಿತಾನೆ ಕಾಂಗಿಯಾಗಿ ಮರುದ ಸಂಭವನಿಂದ ಮೂದಲಿಸಿ ಬರುತ್ತಿರಲು ಕುರುಪತಿಯು ಭಯದೊಳಗೆ ಮರುಗಿ ಏನಾಗಿ ಹೋಯಿತು? ಅಯ್ಯೋ ನನ್ನ ದುರ್ವಿಧಿಯೇ! ಭೀಮನ ಮಾತಿನ ಏಟುಗಳು ಆತನ ಗದಾದಂಡದ ಮತಿಗಿಂತಲೂ ತೀಕ್ಷ್ಣವಾಗಿ ಕಾಡುತ್ತಾ ಇದೆ ನನ್ನನ್ನು. ಅಯ್ಯೋ, ಆತನ ಕಣ್ಣನ್ನು ತಪ್ಪಿಸಿ ಹೊರಬರಲು ಅದೆಷ್ಟೋ ಸಾಹಸವನ್ನು ನಾನು ಪಡೆಬೇಕಾಯಿತು. ಏನು ನನ್ನ ಇದು ದುರ್ವಿಧಿ! ನನಗೆ ಅರೆಕ್ಷಣಕ್ಕಾದರೂ ಗೆಲುವಿನ ನಗೆಯನ್ನೇ ಬೀರದೆ ಹೋದೆನೆ ನಾನು. ಗೋಷ್ಪಾದದ ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲ. ರಾಜ್ಯ ಬೇಕು ಎಂದು ಆದರೆ ಯುದ್ಧದ ಮುಖೇನವಾಗಿ ಪಡೆದುಕೊಳ್ಳಿ ಎನ್ನುವ ಹಾಗೆ ಹೇಳಿ ನಾನೇ ಅವರಿಗೆ ಪಂಥಾಹ್ವಾನವನ್ನು ಗೈದೆ. ಏನೇನು ಸೇನಾಬಲವನ್ನೇ ಹೊಂದಿರದಂತಹ ಪಾಂಡವರು ಇಂದಿನ ದಿವಸಕ್ಕೆ 7 ಆಕ್ಷೋಹಿಣಿ ಸೇನೆಯೊಂದಿಗೆ ಕುರುಕ್ಷೇತ್ರಕ್ಕೆ ಬಂದೇ ಬಿಟ್ಟರಲ್ಲ. ಅದೆಂಥ ವೀರಾದಿ ವೀರರು ನಮ್ಮಲ್ಲಿ ಇದ್ದಾರೆ. ಅರೆ ಕ್ಷಣಕ್ಕಾದರೂ ನಮಗೆ ಗೆಲುವು ಬರದೇ ಹೋಯಿತೆ. ಏನು ಮಾಡೋಣ ಹೇಳಿ? ಇಂದಿನ ದಿವಸಕ್ಕೆ ಈ ಕುರುದಾರುಡೆಯಲ್ಲಿ ಏಕಾಂಗಿಯಾಗಿ ಭಯಭೀತನಾಗಿ ಭೀಮನಿಗೆ ಹೆದರುತ್ತಾ ನನ್ನನ್ನೇ ನಾನು ಅಡಗಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವಂತಹ ಹೊತ್ತು ಇಂದಾಗಿದೆ. ಆದರೆ ಅಡಗಿಕೊಳ್ಳುವುದಾದರೆ ಹೇಗೆ? ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ಹಸ್ತಿನಾಪುರದ ಪ್ರಮುಖನಾದವ. ಎಲ್ಲಿದ್ದರೂ ನನ್ನನ್ನು ಗುರುತಿಸಿಕೊಂಡೇ ಕೊಡುತ್ತಾರೆ. ಯಾಕೆ ಹೇಳಿ? ನಾನು ಇಲ್ಲಿಯ ಚಕ್ರವರ್ತಿಯೂ ಹೌದು. ಇಂದಿನ ದಿವಸಕ್ಕೆ ಗುರುದಾರುಣೆಯಲ್ಲಿ ಒಬ್ಬಂಟಿಯಾಗಿ ನಡೆದಾಡುತ್ತಾ ಇರುವಂತಹ ಸನ್ನಿವೇಶ ಇದಾಗಿದೆ. ಆದರೆ ಹಿಂದಿನ ದಿವಸಕ್ಕೆ ಒಂದಿನ ವಿಶೇಷಗಳಿತ್ತಲ್ಲ. ಆ ಛತ್ರ ಚಾಮರಗಳ ಛತ್ರದ ಚಾಮರಾದಿಗಳ
ಬೇಡಲೇ ನಗ ಛತ್ರ ಚಾಮರಾದಿಗಳ ಬೀಳುಗೊಟ್ಟದಿ ದುಗುಡದಿಂದ ಬೀಳು ಕೊಟ್ಟದಿ ದುಗುಡದಿಂದ ಬೇಳಲೇ ನಗ ಛತ್ರ ಚಾಮರಾದಿಗಳದ ಬೀಳು ಕೊಟ್ಟದಿ ದುಗುಡದಿಂದ ಕಾಲನಡೆಯಲಿ ಪೆಣನ ಪರ್ವತವ ಏರಿಳಿದು ಕಾಲನಡೆಯಲಿ ಪೆಣನ ಪರ್ವತವ ಏರಿಳಿದು ಆಳೊಳಗಳನ್ನು ನಡೆದಂದ ಆಳೊಳಗಳನ್ನು ನಡೆದಂದ ಬೇಳಲೇನದ ಚಂದ್ರ ಚಾಮರಾದಿಗಳದ ಬೀಳುಗೊಟ್ಟದಿದು ಗುಡದಿಂದ ನಿನ್ನಯ ಶ್ವೇತ ಛತ್ರ ನಿನಗಾಗಿ ಚಾಮರ. ನೀನು ಎಲ್ಲಿ ಎಲ್ಲ ನಡೆಯುತ್ತಿದ್ದೀಯ ಅಲ್ಲಿಗೆ ಹಾಸುವುದಕ್ಕೆ ರತ್ನ ಕಂಬಳಿಗಳು ಇವೆಲ್ಲವನ್ನು ಕೊಟ್ಟವರೆಲ್ಲರನ್ನು ನೀವು ಹೋಗಿ 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 ಎನ್ನುವಂತೆ ಬೀಳ್ಕೊಡುತ್ತಾ ಬಂದವ ನಾನು. ಆದರೆ ಇಂದಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿ ಹೋಯಿತು. ಯಾರಿಗೆಲ್ಲ ರಣವೀಳ್ಯವನ್ನು ಇತ್ತು ಯುದ್ಧದ ಕಡೆಗೆ ಸಾಕಬೇಕು ಎನ್ನುವಾಗೆ ಹೇಳಿದೆನೋ ಅವರೆಲ್ಲರ ಹೆಣವನ್ನು ಪರ್ವತದ ಹಾಗೆ ಎತ್ತಿ ಇಳಿಯುವಂತಹ ಸನ್ನಿವೇಶ ಇದಾಗಿದೆ. ಯಾರು ಇದು? ನನ್ನ ಪ್ರಿಯ ತಮ್ಮ, ನನ್ನ ಹೆಗಲಿಗೆ ಹೆಗಲಾಗಿ ನನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಂತಹ ನನ್ನ ತಮ್ಮ ದುಶ್ಯಾಸನನ ಹೆಣವೇ ಇದು. ಅಯ್ಯೋ ಶಿವನೇ, ನನ್ನ ಪ್ರಿಯ ಮಿತ್ರ ಕರ್ಣ, ನಮ್ಮ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತ ನನ್ನ ಪ್ರಿಯ ಮಿತ್ರ ಕರ್ಣ ಗುರುದಾರುಣೆಯ ಮಣ್ಣಲ್ಲಿ ಮಣ್ಣಾಗಿ ಹೋದೆಯ. ಶಕುನಿ ಮಾವ ಜೀವನದುದ್ದಕ್ಕೂ ನಮ್ಮ ಶ್ರೇಯಸ್ಸನ್ನೇ ಬಯಸಿ ಪಾಂಡವರ ಜೊತೆ ಆಟಗಳಲ್ಲಿ ನಮ್ಮನ್ನು ಇಲ್ಲಿಯವರೆಗೆ ಗೆಲ್ಲಿಸಿಕೊಟ್ಟಂತಹ ನನ್ನ ಮಾವ ಶಕುನಿಯ ಹೇಳವೇ ಯಾರು? ಮಗು, ಕಾರ್ತನ ಮಗ ಅಭಿಮನ್ಯು. ಮಗು, ನಿನ್ನಲ್ಲಿ ನನಗೆ ಮತ್ಸರವಿಲ್ಲ ಮಗು. ನೀನು ನಮ್ಮ ಚಂದ್ರವಂಶದ ಕೀರ್ತಿಯನ್ನು ಬೆಳಗಿಸಿದಂತಹ ಇನ್ನು ಬೆಳಗಬೇಕಾದಂತಹ ವೀರಾದಿ ವೀರ. ಆದರೆ ನೀನು ಇಂದಿನ ದಿವಸಕ್ಕೆ ನನ್ನ ಶತ್ರು ಪಕ್ಷದಲ್ಲಿ ಇದ್ದರೂ ಸಹ ನಿನ್ನಲ್ಲಿ ನನಗೆ ಶತ್ರುತ್ವ ಇಲ್ಲವ ಮಗು. ನಿಮ್ಮೆಲ್ಲರ ಮರಣಕ್ಕೆ ಕಾರಣರಾದವರು ಯಾರು ಅಂತ ಹೇಳಿದರೆ ಆ ಪಾಂಡು ಸುತರು. ಅವರನ್ನು ಬಿಡುವುದಿಲ್ಲ, ಅವರನ್ನು ಬಿಡುವಂತಹ ಪ್ರಶ್ನೆ ಇಲ್ಲ. ಇನ್ನೂ ಕೂಡ ಅಂತಹ ಬಲವು ನನ್ನಲ್ಲಿದೆ. ಆದರೆ ಯಾವ ಬಲವಿದ್ದರೇನು? ಎನಿದು ಬಲವಿರಲು ಮತ್ತೆನಿದು ಸಂಪದವಿರಲು. ಎನಿದು ಬಲವಿರಲು ಮತ್ತೆನಿದು ಸಂಪದವಿರಲು. ಎನಿದು ಬಡರಿರಲು ಮುದದಿಂದ. ಎನಿದು ಬಡ
ಅದೆಷ್ಟೋ ಬಲವು ಅಡಗಿ ಕೂತಿದೆ. ಏನೇನೋ ಅವರನ್ನು ಎದುರಿಸುವುದಕ್ಕಾಗಿ 11 ಆಕ್ಷೋಣಿ ಸೇನೆಯ ಬಲವನ್ನು ಏರ್ಪಾಡು ಮಾಡಿದೆ. ತದಾದ ನಂತರ ನನ್ನ ಗುರುಗಳಾದಂತಹ ಬಲಭದ್ರ ಸ್ವಾಮಿಯು ಕೂಡ ಹಸುವಿನ ನೆಪವನ್ನು ಒಡ್ಡಿ ಯುದ್ಧಕ್ಕೆ ಕೈಗೂಡಿಸಲಿಲ್ಲ. ಅದೆಷ್ಟೋ ವೀರಾದಿ ವೀರರು ನಮ್ಮ ಸಾಮ್ರಾಜ್ಯದಲ್ಲಿ ಇದ್ದರು. ಕೇವಲ ಓರ್ವ ಪಾಂಡು ಸುತನನ್ನು ಕೊಲ್ಲಲು ಅವರಿಗೆ ಇನ್ನತರಕ್ಕಾಗದೆ ಹೋಯಿತು. ಅಷ್ಟು ಮಾತ್ರವಲ್ಲ, ಪಾಂಡವರ ಸೈನ್ಯವು ಅದೆಷ್ಟೋ ಸಂಖ್ಯೆಯಲ್ಲಿ ಮರಣವನ್ನು ಹೊಂದಿದರೂ ಕೂಡ 5 ಪಾಂಡವರಿಗೆ ಇನ್ನೂವರೆಗೆ ಇಷ್ಟರವರೆಗೆ ಏನೂ ಆಗಲಿಲ್ಲ. ಹಾಗೆಂದ ತಕ್ಷಣ ಪಾಂಡವರಿಗೆ ನನಗಿಂತ ಮೇಲಾದಂತಹ ಬಲವಿರಬಹುದು ಎನಿಸಬಹುದೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಕೇವಲ ದೇವಬಲ ಬೇಕು, ದೈವಬಲ ಇದ್ದವಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಎಂಬುದಾಗಿ ಎನ್ನುವಂತಹ ಮಾತಿಗೆ ಇದೇ ಸಾಕ್ಷಿ. ಇಂದಿನ ದಿವಸಕ್ಕೆ ನನ್ನಲ್ಲಿ ದೈವಬಲ ಇಲ್ಲದೆ ಹೋದದ್ದರಿಂದಾಗಿ ನನಗೆ ವಿಧಿಯಾಟ ಈ ರೀತಿಯಾಗಿ ನನ್ನನ್ನು ಸೋಲಿಸುತ್ತಾ ಉಂಟು. ಇಂದಲ್ಲ ನಾಳೆಯ ದಿವಸಕ್ಕೆ ಆ ದೈವಬಲ ನನ್ನನ್ನು ಕೂಡ ಸೇರಿಕೊಂಡಿತು. ಅಲ್ಲಿಯವರೆಗೆ ನಾನು ಕಾಯುತ್ತೇನಂತೆ. ಈ ಕರದಲ್ಲಿರುವಂತಹ ಗದೆಯನ್ನು ಹೆಗಲಲ್ಲಿ ಹೊತ್ತುಕೊಂಡು ಸಾಗುತ್ತೇನಂತೆ, ಯುದ್ಧಕ್ಕೆ ಸಾಗುತ್ತೇನಂತೆ. ಕರದ ಕದೆಯು ಪೆಗಲೊಳಂತ ಸುಯೋಧನು ಕರದ ಕದೆಯು ಪೆಗಲೊಳಂತ ಸುಯೋಧನು ಪರಿಯುತ್ತಿರ ರಕ್ತದೋ ಗುಳಿಯ ಹೆಮ್ಮಡುವ ಉತ್ತರಿಸುತ್ತ ಪರಿಯುತ್ತಿರ ರಕ್ತದ ಗುಳಿಯ ಹೆಮ್ಮಡುವ ಉತ್ತರಿಸುತ್ತ ರಣಧಾರಿಣಿಯಳೋರ್ವನೇ ರಣಧಾರಿಣಿಯಳೋರ್ವನೇ ಬರುತ್ತೀರ್ದ ಏನೆಂಬೆ ಅದ್ಭುತವನು ಕರದ ಗದೆಯು ಬೇಗಲೊಳಂತ ಸುಯೋಧನು ಮರದಲ್ಲಿರುವಂತಹ ಈ ಗದೆಯನ್ನು ಹೊತ್ತು ಹೆಗಲಲ್ಲಿ ಎತ್ತಿಕೊಂಡು ಗುರುದಾರುಣಿಯಲ್ಲಿಯೇ ಸಾಗುತ್ತೇನಂತೆ. ಧಾತುಗೆಡದೈ ತರುವ ಗುರುಕುಲನಾಥನನ್ನು ಕಾಣುತ್ತಾ ಧಾತುಗೆಡದೈ ತರುವ ಗುರುಕುಲನಾಥನನು ಕಾಣುತ್ತ ಸಂಜಯ ಗುರುಕುಲನಾಥನನು ಕಾಣುತ್ತ ಸಂಜಯ ನೋತು ಮನದೊಳು ಚಿಂತಿಸುತ್ತ ಕಾಲ್ಗೆರಗಿ ಬೇಸಗೊಂಡ ಧಾತುಗೆಡದೈ ತರುವ ಗುರುಕುಲನಾಥನನು ಕಾಣುತ್ತ ಸಂಜಯ ಕಣ್ಣಡಿಯಿಂದಲೇ ಲೋಕದ ಸಕಲ ವ್ಯವಹಾರವನ್ನು ವರ್ತಮಾನವನ್ನು ಕಾಣಬಲ್ಲಂತಹ ಯೋಗವನ್ನು ಯೋಗ್ಯತೆಯನ್ನು ಗುರುಗಳಾದಂತಹ ವ್ಯಾಸಮ
ಮಹರ್ಷಿಗಳಿಂದಲೇ ಪಡೆದುಕೊಂಡವ ನಾನು. ಕುರುಕ್ಷೇತ್ರ ಯುದ್ಧ ಆರಂಭ ಆಗುವವರೆಗೆ ಅವರು ನನಗೆ ನೀಡಿದ್ದು ವರ ಅನುಗ್ರಹ ಎನ್ನುವ ಹಾಗೆ ಭಾವದಿಂದಲೇ ನಾನು ಬದುಕಿದವನು. ಆದರೆ ಯಾವಾಗ ಕುರುಕುಲದ ಯುದ್ಧ ಆರಂಭವಾಯಿತು, ಯಾವಾಗ ಧೃತರಾಷ್ಟ್ರ ಮಹಾರಾಜ ಕುರುಕ್ಷೇತ್ರದ ಪ್ರತಿ ವರ್ತಮಾನವನ್ನು ನನಗೆ ಹೇಳುವಂತೆ ಆಜ್ಞಾಪನೆಯನ್ನು ಇತ್ತನು, ಅಲ್ಲಿಂದ ತೊಡಗಿತ್ತು ನನಗೆ ಜಿಜ್ಞಾಸೆ. ವ್ಯಾಸ ಮಹರ್ಷಿಗಳು ನನಗೆ ಇತ್ತದ್ದು ಅನುಗ್ರಹವೋ ವರವೋ ಅಥವಾ ಶಾಪವೋ? ಭೀಷ್ಮ ಸೇನಾಧಿಪತ್ಯದಿಂದ ತೊಡಗಿ ಶಲ್ಯರ ಅವಸಾನ ಆಗುವವರೆಗೆ ರಣವಾರ್ತೆ ಎಲ್ಲವನ್ನೂ ಧೃತರಾಷ್ಟ್ರನಿಗೆ ಹೇಳುತ್ತಲೇ ಬಂದೆ. ಆದರೆ ಶಲ್ಯರ ಅವಸಾನವಾದ ನಂತರ ನನ್ನ ಕನ್ನಡತೆಯನ್ನು ಮೀರಿ ದುರ್ಯೋಧನ ಹೋದ ಕಾಲಕ್ಕೆ ಕನ್ನಾಲಿಗಳನ್ನು ತುಂಬಿಕೊಂಡು ನನ್ನ ಮಗನನ್ನೊಮ್ಮೆ ಕಂಡು ಬಾ ಎನ್ನುವ ಹಾಗೆ ದುಃಖ ಮಾನಸನಾಗಿ ಹೇಳಿದಂತಹ ಗತಲೋಚನನ ಕೇಳಿಕೆಯನ್ನು ಮನ್ನಿಸಿ ಈ ರಣಭೂಮಿಗೆ ನಾನು ಬಂದವನು. ಇಲ್ಲಿ ಬಂದು ನೋಡಿದ್ರೆ ಅಬ್ಬಾ, ಎಂತಹ ಗಂಡದೆ ಅವನಿಗಾದರೂ ಒಂದೊಮ್ಮೆಗೆ ಎದೆ ಬೆರೆಯುವಂತಹ ದೃಶ್ಯವನ್ನೇ ನಾನು ಕಾಣುತ್ತಾ ಇದ್ದೇನೆ. ಸಾಗರೋಪಾದಿಯಲ್ಲಿ ಬಿದ್ದಿವೆ ಹೆಣಗಳ ರಾಶಿ, ನದಿಯೋಪಾದಿಯಲ್ಲಿ ಹರಿಯುತ್ತಾ ಉಂಟು ನೆತ್ತರ ಕೋಡಿ, ಕಾಗೆ ಗೂಬೆಗಳ ಚೀರಾಟ, ತಮ್ಮನ್ನು ಕಳೆದುಕೊಂಡವರ ಗೋಳಾಟ. ಇದೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಬಹಳ ಖೇದವಾಗುತ್ತಾ ಉಂಟು. ಆದರೆ ಭಾವಾವೇಶಕ್ಕೆ ಒಳಗಾಗಿ ನಾನು ಸ್ವಾಮಿ ಕಾರ್ಯದಿಂದ ವಿಚಲಿತನಾಗಬಾರದಲ್ಲ. ಆ ಕಾರಣದಿಂದಲೇ ಸುಯೋಧನನ್ನು ಅರಸುತ್ತಾ ಮುಂದೆ ಸಾಗುತ್ತೇನೆ. ಕುರುಕುಲನಾಥನನ್ನು ಕಾಣುತ್ತ ಸಂಜಯ ಓದು ಮನದಳು ಚಿಂತಿಸುತ್ತ ಕಾಲ್ಕೆರಗಿ ಬೆಸಗೊಂಡ ಪುಡವಿ ಬಾಲಕ ಭಾಗ್ಯದಾಯಕ ಪುಡವಿ ಬಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡೆವೆ ಮೆಲ್ಲನೆ, ನುಡಿಯದಲ್ಲಿಗೆ ನಡೆವೆ ಮೆಲ್ಲನೆ, ಬಡಿವೆ ರಿಪುಗಳ ಎಂಬ ಛಲಗಳ, ಬಡಿವೆ ರಿಪುಗಳ ಎಂಬ ಛಲಗಳ, ನುಡಿಯಡಗಿ ಹೀಗಾಯಿತೆ ಪುಣ್ಯ ಬಾಲವೇ, ಪುಡವಿ ಬಾಲಕ ಭಾಗ್ಯದಾಯಕ. ಸಂಜಯ, ಹೇಳಯ್ಯ ಸಂಜಯ, ಹೇಳು. ಎಂತಹ ದೃಶ್ಯವನ್ನು ಈ ಸಂಜಯ ಕಾಣುತ್ತಾ ಇದ್ದಾನೆ ಪ್ರಭು. ಸಾಮಾನ್ಯನೇ ನೀನು? ಸಾಮಾನ್ಯನೇ ಹೇಳು. ಪಡವಿ ಪಾಲಕ ನೀನು. ಉತ್ತರದ ಹಿಮಾಲಯ ಪರ್ವತದಿಂದ ತೊಡಗಿ ದಕ್ಷಿಣದ ಕಡಲ ತಡಿಯವರೆಗೆ ರಾಯಗಢದಲ್ಲಿರುವವ ಒಬ್ಬನೇ ಅದು ಸುಯೋಧನ ಎನ್ನುವಂತಹ ನೆಗಳತೆಯನ್ನು ಹೊಂದಿದವ ನೀನು. ಮೃಗೇಂದ್ರನಂತೆ ಸ್ವಯಂ ಅನಭಿಷಿಕ್ತ ದೊರೆಯಾಗಿ ನೀನು ಮೆರೆದವನು. ಅಷ್ಟು ಮಾತ್ರವೇ ಹೇಳು. ರಿಪುಗಳಿಗೆ ನೀನು ದುಷ್ಟನೇ ಆಗಿರಲಿ ಕೆಟ್ಟವನೇ ಆಗಿರಲಿ, ಆದರೆ ಹಸ್ತಿನಾಪುರದ ಸಮಸ್ತ ಪ್ರಜಾವರ್ಗಕ್ಕೆ ನೀನು ಭಾಗ್ಯದಾಯಕನಾಗಿ ಕಂಗೊಳಿಸುತ್ತಾ ಇದ್ದವನು ಪ್ರಭುವೇ, ಭಾಗ್ಯದಾಯಕನಾಗಿದ್ದವನು. ಕೇವಲ ಉತ್ಪನ್ನದ ಋಣಕ್ಕಾಗಿ ಈ ಸಂಜಯ ಈ ಮಾತನ್ನ ಆಡುತ್ತಾ ಇಲ್ಲ ಸ್ವಾಮಿ.
ನೀನೇ ಆಲೋಚನೆ ಮಾಡಿದೆ ಅಂತ ಆದ್ರೆ ಅಂದು ಸಂಧಾನಕ್ಕೆಂದು ಬಂದಂತಹ ಕೃಷ್ಣನೇ ಆಡಿದಂತಹ ಮಾತಿಲ್ಲವೇ? ಧರಣಿಯಳು ನಿನ್ನನ್ನು ಹೊಳುವವರಿಲ್ಲ, ನಿನ್ನ ಭೂರಿ ಭಾಗ್ಯಕ್ಕೆ ಎನೆ ಇಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಆ ಕೃಷ್ಣನೇ ಹೊಗಳಿದ ಅಂತ ಆದ್ಮೇಲೆ ಧರಣಿ ಪಾಲಕ ನೀನು, ಭಾಗ್ಯದಾಯಕ ನೀನು ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಪ್ರಭು. ಆದರೆ ಇಂದೀಗ ನುಡಿಯದೆ ನಡೆವ ಎಲ್ಲಿಗೆ ಪ್ರಭು, ಎಲ್ಲಿಗೆ? ನೀನು ನುಡಿದೆ ಅಂತ ಆದ್ರೆ ಅದೇ ಶಾಸನವಾಗಿತ್ತು ಪ್ರಜೆಗಳಿಗೆ. ರಿಪುಗಳ ನೆರಳು ಬಿದ್ದ ಮಾತ್ರಕ್ಕೆ ಅವರೆಲ್ಲರನ್ನೂ ತಡೆಯುತ್ತೇನೆ, ಕೊಲ್ಲುತ್ತೇನೆ, ಕಡಿಯುತ್ತೇನೆ ಎನ್ನುವ ಹಾಗೆ ಭಾವೋದ್ವೇಗದಿಂದ ಹುಂಕರಿಸುತ್ತಾ ಇದ್ದವ ನೀನು. ಪಾಂಡವ ಕೂಡ ನನಗೆ ದ್ವೇಷ ಇರುವುದು ನೆಲಕ್ಕಾಗಿ ಅಲ್ಲ, ಅದು ಛಲಕ್ಕಾಗಿ ಎನ್ನುವ ಹಾಗೆ ಛಲದಂಕ ಮಲ್ಲನಾಗಿ ಬೆರೆಯುತ್ತಾ ಇದ್ದವ ನೀನು. ಹಿಂದಿಗಾಗುವಾಗ ಆ ಛಲದ ಮಾತುಗಳೆಲ್ಲ ಎಲ್ಲಿ ಅಡಗಿ ಹೋಯಿತು ಸ್ವಾಮಿ, ಎಲ್ಲಿ ಅಡಗಿ ಹೋಯಿತು? ಹೀಗಿದ್ದವನೇ ನೀನು, ಹೀಗಿದ್ದವನೇ ನೀನು. ಗತಕಾಲವನ್ನು ನಾವೊಮ್ಮೆ ಅವಲೋಕಿಸಿದೆವು ಅಂತ ಆದ್ರೆ ರತ್ನ ಮಕುಟವನ್ನು ಧರಿಸಿಕೊಂಡು ನೀನು ರತ್ನ ಸಿಂಹಾಸನವನ್ನೇ ಕುಳಿತ ಕಾಲಕ್ಕೆ ವಜ್ರ ವೈಡೂರ್ಯಗಳಿಂದ ನಿನ್ನ ಪಾದ ಮುಳುಗಿ ಹೋಗುತ್ತಾ ಇತ್ತು ಸ್ವಾಮಿ. ಅಂತಹ ಪಾದ ಇಂದು ಈ ಹೆಣಗಳ ರಾಶಿಗಳ ಮತ್ತೆ ನಡೆದುಕೊಂಡು ಹೋಗುವಂತಹ ದುರ್ಗತಿಯ ಪಾದಗಳಿಗೆ ಬಂತಲ್ಲ ಸ್ವಾಮಿ. ನೀನು ನಡೆದಾಡಬೇಕು ಅಂತಾದ್ರೆ ರತ್ನಗಂಬಳಿಯನ್ನು ಹಾಸಿ ಎಲ್ಲರೂ ನಿನ್ನನ್ನು ಸ್ವಾಗತಿಸುತ್ತಾ ಇದ್ರು ಒಂದು ಕಾಲದಲ್ಲಿ. ಅಂತಹ ನೀನು ಇಂದು ಈ ನೆತ್ತರ ಕೋಡಿಯ ಮಧ್ಯೆ ನಿನ್ನ ಪಾದಗಳನ್ನು ಊರಬೇಕಾದಂತಹ ಪ್ರಮೇಯ ಬಂದು ದಗಿತಲ್ಲ ಸ್ವಾಮಿ, ಬಂದು ದಗಿತಲ್ಲ. ಏನು ಮಾಡೋಣ ಹೇಳು? ಅವರಿವರನ್ನು ದೂರಿ ಪ್ರಯೋಜನವಿಲ್ಲ ಸ್ವಾಮಿ. ನಿನ್ನ ಈ ದುರ್ಗತಿ ಬರುವುದಕ್ಕೆ ನಿನ್ನ ಸ್ವಯಂಕೃತ ಅಪರಾಧವೇ ಕಾರಣ ಅಂತ ಹೇಳಿರೂ ತಪ್ಪಾಗ್ಲಿಕ್ಕಿಲ್ಲ. ಮಂದಮತಿಯಾಗಿ ವರ್ತಿಸಿ ಇಂದು ನಿನ್ನಯ ಮಂದಮತಿಯೋಳು ಸಭೆಗೆ ಬಂದಾಗ ಸಂಧಿಯನ್ನು ಧಿಕ್ಕರಿಸಿ ನಡೆದೆ ಪ್ರಭು. ಸಂಧಿಯನ್ನು ತಿರಸ್ಕರಿಸಿದೆ. ಜಗದಾದಿ ದೇವನನ್ನು ಎದುರು ಹಾಕಿಕೊಂಡಾದರೂ ಮುನ್ನಡೆಯುತ್ತೇನೆ, ಪಾಂಡವಾದಿಗಳನ್ನು ಸೋಲಿಸುತ್ತೇನೆ ಎನ್ನುವಂತಹ ಛಲದಿಂದ. ಆಲೋಚಿಸು ಪ್ರಭು. ಜಗದಾದಿ ಒಂದರನ್ನೇ, ಜಗದಾದಿ ದೇವನನ್ನೇ ಎದುರು ಹಾಕಿಕೊಂಡು ನಾವೆಲ್ಲ ಬದುಕುವುದಕ್ಕೆ ಸಾಧ್ಯವೇ ಹೇಳು? ಬದುಕುವುದಕ್ಕೆ ಸಾಧ್ಯವೇ? ಎಲ್ಲರೂ ಇದ್ದರು ಸ್ವಾಮಿ ನಿನ್ನೊಂದಿಗೆ, ಎಲ್ಲರೂ ಇದ್ದರು. ಆದರೆ ಪಿತಾಮಹರಾದಂತಹ ಭೀಷ್ಮರ ಸಭಿ ನುಡುಗಳು ನಿನಗೆ ಪಥ್ಯವಾಗದೆ ಹೋಯಿತು ಸ್ವಾಮಿ. ವೇದ ಪುರುಷರಾದಂತಹ ಆ ವ್ಯಾಸ ಮಹರ್ಷಿಗಳ ಹಿತನುಡಿಗಳನ್ನು ನೀನು ಕಡೆಗಣಿಸಿ ಹೋದೆ.
ಎಲ್ಲರೂ ಪರಿಪಾರಿಯಾಗಿ ನಿನಗೆ ಬುದ್ಧಿವಾದದ ಮಾತುಗಳನ್ನು ಆಡಿದರೂ ಕೂಡ ಯಾರ ಮಾತನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವಂತಹ ಪರಿಪಾಠ ನಿನ್ನದಾಗಲಿಲ್ಲ. ಎಲ್ಲವನ್ನೂ ನಿರಾಕರಿಸುತ್ತಲೇ ಬಂದೆ. ನಿಷ್ಪಾಂಡವ ವೃತ್ತಿ ಎನ್ನುವುದೇ ನನ್ನ ಧ್ಯೇಯವಾಕ್ಯ ಎನ್ನುವ ಹಾಗೆ ಬದುಕಿದೆ. ಪಂಚದುಷ್ಟರಿದ್ದಾರೆ. ಅವರ ಮಾತುಗಳನ್ನು ಮಾತ್ರ ಕೇಳಿದಂತಹ ಪರಿಣಾಮದಿಂದ ಇಂದು ಎಂತಹ ದುರ್ಗತಿ ನಮಗದಗಿ ಬಂತು ನೋಡು ಸ್ವಾಮಿ, ಎಂತಹ ದುರ್ಗತಿ ನಮಗದಗಿ ಬಂತು. ಸಾಮಾನ್ಯನೇ ನೀನು? ಸಂದು ಹೋದವರೆಲ್ಲ ಸಾಮಾನ್ಯರೇ ಹೇಳು. ದಿನವೊಂದಕ್ಕೆ 10,000 ಮಕುಟಪತಿಗಳ ಶಿರವನ್ನು ತರಿಯುತ್ತೇನೆ ಎನ್ನುವಂತಹ ಆಡಿದಂತಹ ಭೀಷ್ಮಾಚಾರ್ಯರು ಕಟ್ಟಗಡೆಗೆ ಸರಳ ಮಂಚಕ್ಕೆ ಒರಗಿದರು. ಶಾಪಾದಪಿ ಶರಾದಪಿ ಶತ್ರುಪಾಳಯವನ್ನು ಎದುರಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಗುರು ದ್ರೋಣಾಚಾರ್ಯರು ಸುತ ನಿಮಿತ್ತ ಹಸುವನ್ನು ಕಳೆದುಕೊಂಡರು. ದೇಹ ಬೇರಾದರೂ ಭಾವ ಒಂದೇ ಆತ್ಮ ಒಂದೇ ಎನ್ನುವಂತಹ ನಿಲುಮೆಯನ್ನು ಹೊಂದಿದಂತಹ ಕರ್ಣನು ಗತಾಸುವಾಗಿ ಹೋದ ಸ್ವಾಮಿ. ಶಲ್ಯರ ಪರಾಕ್ರಮದಿಂದಲೂ ಯುದ್ಧವನ್ನು ಗೆಲ್ಲುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಏನು ಮಾಡೋಣ ಹೇಳು? ನಮ್ಮ ಬಟ್ಟೆಗೆ ನಾವೇ ಬೆಂಕಿಯನ್ನು ಕೊಟ್ಟು ಅಯ್ಯೋ ಉರಿ ಉರಿ ಸುಡುತ್ತಾ ಇದೆ ಎಂದು ಕೂಗಿಕೊಂಡರೆ ಏನು ಪ್ರಯೋಜನ ಹೇಳು? ಭೀಮಾರ್ಜುನರ ಹೋಮ ಕುಂಡಕ್ಕೆ ನಿನ್ನವರ ದುರ್ನಡತೆಯೇ ಘೃತವಾಗಿ ಹೋಮಿಸಲ್ಪಟ್ಟರೆ ಆ ಬೆಂಕಿ ನಮ್ಮನ್ನು ಸುಡದೇ ಇರುವುದಕ್ಕೆ ಸಾಧ್ಯವೇ ಕೌರವೇಶ್ವರ? ಸುಡದೇ ಇರುವುದಕ್ಕೆ ಸಾಧ್ಯವೇ ಹೇಳು? ಇದೋ ಉಳಿದಿರುವುದು ನೀನೊಬ್ಬನೇ. ಎಲ್ಲರೂ ಅಳಿದು ಹೋಗಿದ್ದಾರೆ. ನಿನ್ನನ್ನು ಕಳೆದುಕೊಳ್ಳುವಂತಹ ಮನಸ್ಸು ಈ ಸಂಜಯನಿಗಿಲ್ಲ ಸ್ವಾಮಿ. ನಿನ್ನನ್ನು ಎಳೆವೆಯಿಂದಲೇ ಎತ್ತಿ ಆಡಿಸಿದವನು ನಾನು. ಆದ್ದರಿಂದ ಕೇಳುತ್ತಾ ಇದ್ದಾರೆ, ಈ ಛಲವನ್ನು ಬಿಡು ಸ್ವಾಮಿ, ಬಿಡು. ಆದಿ ಸುಕೃತ ವಿಷಾಲವನವದು ಆದಿ ಸುಕೃತ ವಿಷಾಲವನವದು ಸೀದು ಹೋದರು ಜಯ ಸಿರಿಯು ಜಂಗುಳವ ಜಾರಿದರೆ ಆದಿ ಸುಕೃತ ವಿಶಾಲವನವದು ಸಿದು ಹೋದರು ಜಯ ಸಿರಿಯು ಚಂಗುಳವ ಜಾರಿದರೆ ಆಧರಿಸುವರಾರು ವಿಧಿ ಬರೆದಾದಿ ಅಕ್ಷರಕ್ಕಿಂದು ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ಎಂದು ಕಂಬನಿದುಂಬಿ ಸುರಿದನು. ಆದಡಲೆ ಸಂಜಯನ ಕೇಳ್ ಆದಿ ಸುಕೃತ ವಿಶಾಲವನವನು ಸಂಜಯ ಮಾಮಾತ್ಯ ಶ್ರೇಷ್ಠ. ನನ್ನ ತಂದೆಯವರ ಸಮಕಾಲೀನರೂ ಹೌದು ನೀನು. ಸಂಜಯ, ನನ್ನ ತಂದೆಯವರು ಹುಟ್ಟು ಕುರುಡುತನವನ್ನು ಹೊಂದಿದವರು. ಅವರಿಗೆ ಕುರುಡುದಾರುಣೆಯಲ್ಲಿ ಆದಂತಹ ವಿಚಾರಗಳನ್ನು ನೇರವಾಗಿ ಅಲ್ಲಿಯೇ ಕುಳಿತು ವಿವರಿಸುವಂತೆ ವ್ಯಾಸ ಮಹರ್ಷಿಗಳಿಂದ ಪಡೆದಂತಹ ವರವು ನಿಮ್ಮದಾಗಿದೆ. ಆ ವರವೇ ಈ ಕಾಲಕ್ಕೆ ಶಾಪವಾಗಿ ಹೋಯಿತು. ಹೌದು ಸಂಜಯ,
ನಿಮ್ಮ ಪರಿಧಿಗೆ ಬಾರದೆ ಇರುವಂತಹ ಹೊತ್ತಿಗೆ ನನ್ನನ್ನು ಹರಸುತ್ತಾ ಇತ್ತ ಕಡೆಗೆ ಬಂದವರಿದ್ದೀರಾ ನೀವು ಸಂಜಯ. ಸ್ವಾಮಿ, ಇದು ಆದಿ ಸುಕೃತದ ಫಲವದು. ಆ ಸುಕೃತದ ಫಲವು ಕೆಲವರಿಗೆ ಫಲವಾಗುತ್ತದೆ, ಮತ್ತೆ ಕೆಲವರಿಗೆ ವಿಷವಾಗಿ ಗೋಚರವಾಗುತ್ತದೆ. ನನಗೆ ಆದದ್ದು ಅದೇ ರೀತಿಯಾಗಿ ಒಂದು ಮಾತನ್ನು ಹೇಳುತ್ತೇನೆ ಸಂಜಯ. ಏನು ಸ್ವಾಮಿ? ಇಡೀ ಕಾನನಕ್ಕೆ ಅಕಸ್ಮಾತ್ ಆಗಿ ಕಾಡ್ಗಿಚ್ಚು ಹರಡಿ ಸುಟ್ಟು ಸುಡುಕರಿ ಆದರೆ ಅದನ್ನು ರಕ್ಷಿಸಲು ಸಾಧ್ಯ ಉಂಟೆ? ಈಗ ನನ್ನ ಪರಿಸ್ಥಿತಿಯು ಕೂಡ ಅದೇ ರೀತಿಯಾಗಿದೆ. ಇನ್ನೇನು ಜಯದ ಜಂಗುಳಿ ನಮ್ಮ ಪಕ್ಷವನ್ನು ಸೇರಬೇಕು ಎನ್ನುವಷ್ಟರಲ್ಲಿ ಮತ್ತೆ ಪಕ್ಕನೆ ಪಾಂಡವರ ಪಕ್ಷವನ್ನು ಸೇರುತ್ತಿತ್ತು. ಜಯವು ಜಂಗುಳಿಯನ್ನು ಜಾರಿದರೆ ಕಾಯುವವರು ಯಾರು ಸಂಜಯ? ಸಂಜಯ, ಇಷ್ಟೆಲ್ಲ ಆದದನ್ನು ಬಿಡು, ಇನ್ನು ಮುಂದಕ್ಕೆ ನೋಡು. ಎಲ್ಲವೋ ಸಂಜಯ ಕೇಳು ಏನ ಕೇಳಲಿ ನಿನಗೆ. ಎಲ್ಲವೋ ಸಂಜಯನೇ ಕೇಳು ಏನ ಬೇಳಲಿ ನಿನಗೆ. ತಲೆಯ ಅಣಿವೇನು ಕಂಡು ನಡೆಯಲೇನು ನಾಳೆ. ನಮ್ಮ ಶಿರವನ್ನು ಶಿರವನ್ನು ಹೊಡೆದು ನಳಿನ ಪಾಂಡವ ಸುತನ ಹರಿಭವನು ದೇವನ ಹದನವನು ನೋಡು. ಎಲ್ಲವೋ ಸಂಜಯ, ಇಷ್ಟರವರೆಗೆ ಆದಂತಹ ವಿಚಾರಗಳನ್ನು ನೀನು ಮರೆ ನಾಳೆಯ ದಿವಸಕ್ಕೆ ಛಲದಂಕ ಮಲ್ಲನಾದಂತಹ ಈ ಕುರುಕುಲೇಶ ಗೆಲ್ಲುವಂತಹ ಚಂದವನ್ನು ನೀನು ಕಣ್ಣು ತುಂಬಿ ನೋಡುವಂತವನಾಗು. ಇಷ್ಟರವರೆಗೆ ಆ ಜಯದ ಜಂಗುಳಿಯು ಪಾಂಡವರ ಪಕ್ಷವನ್ನು ಸೇರುತ್ತಾ ಇತ್ತು. ಇನ್ನು ಮುಂದೆ ಹಾಗೆಲ್ಲ. ಪಾಂಡವರ ಪಕ್ಷವನ್ನು ಸೇರಿದರೂ ಕೂಡ ಅವಳ ಸೆರೆಮುಡಿಯನ್ನು ಹಿಡಿದು ನಮ್ಮ ಪಕ್ಷಕ್ಕೆ ತರುವಂತೆ ನಾನು ಮಾಡುತ್ತೇನೆ. ಇಷ್ಟರವರೆಗೆ ಹೇಗೆ ಆ ಪಾಂಡವರು ತಮ್ಮ ಮೀಸೆಯ ಕೊನೆಯಲ್ಲಿ ನಗಾಡಿಕೊಂಡು ನನ್ನನ್ನು ಇಷ್ಟರವರೆಗೆ ಅಡಗಿಸುತ್ತಾ ಬಂದರು. ಇನ್ನು ಮುಂದೆ ಹಾಗಾಗ್ಲಿಕ್ಕಿಲ್ಲ. ಯಾವತ್ತೂ ಮೇಣದ ಮನೆಯಲ್ಲಿ ಸುಡುಕರಿಯಾಗಬೇಕಂತ ಆ ಪಾಂಡವರು ಇನ್ನೂ ಬದುಕುಳಿದ್ದಾರಲ್ಲದೆ ಅವರನ್ನು ಬಿಡುವವನು ಈ ಕೌರವನಲ್ಲ. ಈ ಸುವಾರ್ತೆಯನ್ನು ನನ್ನ ಮನೆಯವರಿಗೆ ಹೇಗೆ ಹೇಳು. ನೋಡಲಿರಿದು
ಎದೆಯನ್ನು ಮೆಟ್ಟಿ ಆತನ ಉದರವನ್ನು ಬಗೆದು ಹೇಗೆ ನನ್ನ 99 ಮಂದಿ ತಮ್ಮಂದಿರನ್ನು ಕೊಂದನೋ ಅದೇ ರೀತಿಯಾಗಿ ಅವನ ಕರುಳನ್ನು ನನ್ನ ಮಾಲೆಯನ್ನಾಗಿಸಿ ಉಳಿದ ಭಟಭದ್ರರನ್ನು ಮಾರಿಗೆ ಚಾತುರವನ್ನಾಗಿ ಸಿದ್ಧಪಡಿಸುತ್ತೇನಂತೆ. ಏನು ಪುರುಷ ಪ್ರಯತ್ನದಿಂದಲೇ ದೈವವನ್ನಾದರೂ ಮೀರಿ ನಿಲ್ತೇನೆ ಅಂತ ಹೊರಟು ನಿಂತಿದ್ದಿ ಸ್ವಾಮಿ. ಯೋಗದಿಂದಲೇ ಎಲ್ಲವನ್ನು ದಕ್ಕಿಸಿಕೊಳ್ಳುವುದಕ್ಕಾಗುವುದಿಲ್ಲ, ಯೋಗ್ಯತೆಯಿಂದಾದರೂ ದಕ್ಕಿಸಿಕೊಂಡೇನು ಎನ್ನುವಂತಹ ಹಠವೇ ನಿನ್ನದಾದರೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿನ್ನ ಬರೋಣವನ್ನೇ ಕಾಯುತ್ತಾ ಇರುವಂತಹ ನಿನ್ನ ಮಾತಾಪಿತೃಗಳಿಗೆ ಏನೆಂದು ಹೇಳಲಿ ಸ್ವಾಮಿ? ತಂದೆಗತಿ ಧೈರ್ಯವನು ತಾರತಮ್ಯದಿ ಕೇಳು. ತಂದೆಗತಿ ಧೈರ್ಯವನು ತಾರತಮ್ಯದಿ ಕೇಳು. ಇಂದು ಜನನಿಗೆ ದೃಢದೊಳ್ ಇನಿದಲ್ಲ ತಿಳುಹು. ಇಂದು ಜನನಿಗೆ ದೃಢದೊಳ್ ಇನಿದಲ್ಲ ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದೃಢದೊಳಿನಿದೆಲ್ಲ ತಿಳುವು. ಕರುಣಿಗತಿ ಧೈರ್ಯವನ್ನು ತಳುವುದು ಸಿರೈ ನೀನು. ಕರುಣಿಗತಿ ಧೈರ್ಯವನ್ನು ತಳುವುದು ಸಿರೈ ನೀನು. ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನು. ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನು. ತಂದೆಗತಿ ಧೈರ್ಯವನು ತಾರತಮ್ಯದಿ ಬೇಳು. ಸಂಜಯ, ನನ್ನ ತಂದೆ ಹುಟ್ಟು ಕುರುಡರಾದರು ಅವರಿಗೆ ಒಂದು ವಿಚಾರದಲ್ಲಿ ಸಮಾಧಾನವಿತ್ತು. ಏನು ಬಲ್ಲೆಯ? ಅವರು ಕುರುಡರಾದರೇನಂತೆ ಅವರನ್ನು ರಕ್ಷಿಸುವಂತಹ 100 ಕಣ್ಣುಗಳು ಅವರಲ್ಲಿ ಇವೆ ಎನ್ನುವಂತಹ ಸಮಾಧಾನ ಅವರಿಗಿತ್ತು. 99 ಮಂದಿಯರನ್ನು ಇಷ್ಟರವರೆಗೆ ಕಳೆದುಕೊಂಡವರಿದ್ದಾರೆ. ಇನ್ನು ಮಿಕ್ಕವ ಯಾರು ಅಂತ ಹೇಳಿದರೆ ಈ ಕೌರವ ಮಾತ್ರ. ಮೊದಲಾಗಿ ಹೇಳುವುದಂತಾದರೆ ಆತನಿಗೆ ಮತ್ತೂ ಪ್ರೀತಿಯಿಂದಾದರೆ ಅದು ನನ್ನಲ್ಲಿ ಮಾತ್ರ. ಹಾಗಾಗಿ ನನ್ನ ತಾಯಿಗೂ ಒಂದು ವಿಚಾರವನ್ನು ಹೇಳು. ನಾನು ಈ ಯುದ್ಧದಲ್ಲಿ ಸೋತು ಹೆಣವಾಗಿ ಹಿಂತಿರುಗಿದರೆ ಮುಂದಿನ ಜನ್ಮದಲ್ಲಿ ಬಂದು ಅವರ ತಾಯಿಯ ಋಣವನ್ನು, ತಂದೆ ತಾಯಿಯ ಋಣವನ್ನು ತೀರಿಸುತ್ತೇನೆ ಎಂಬುದಾಗಿ ಹೇಳು. ಮತ್ತೆ ನನ್ನ ಮಡದಿ ಪತಿವ್ರತ ಆಕೆ ಹೌದು, ತನ್ನ ಗಂಡ ಇಂದು ಬರುತ್ತಾನೆ ನಾಳು ಬರುತ್ತಾನೆ ಎನ್ನುವಂತಹ ನಿರೀಕ್ಷೆಯಿಂದ ದೇವರ ಮುಂದೆ ದೀಪವನ್ನಿಟ್ಟು ಪ್ರತಿನಿತ್ಯವೂ ಕಾಯುತ್ತಾ ಇದ್ದಾಳೆ. ಆಕೆಗೆ ಹೇಗೆ ಧೈರ್ಯವನ್ನು ಹೇಳಲಿ? ನನ್ನವಳು ಭಾನುಮತಿ, ಅವಳಲ್ಲಿ ಒಂದು ವಿಚಾರವನ್ನು ಹೇಳು. ಈ ಯುದ್ಧದಲ್ಲಿ ಸತ್ತು ನಾನು ಹಿಂತಿರುಗಿದರೆ ನನ್ನನ್ನು ಹೊತ್ತಿಸುವ ಚೀತೆಗೆ ಸತ್ಯಧರ್ಮಕ್ಕೆ ಪದಚ್ಯುತಿ ಬರದ ಹಾಗೆ ಚಿತೆಗೆ ಹಾರಿ ಸತ್ಯ ಸಹಾಗಮನವನ್ನು ಮಾಡಬೇಕು ಎಂಬುದಾಗಿ ಕೌರವ ಹೇಳಿದ್ದಾನೆ ಎಂಬುದಾಗಿ ಹೇಳು. ಇಷ್ಟರವರೆಗೆ ಜೊತೆಯಾಗಿ ಬಾಳಿದ್ದೇವೆ, ಇನ್ನು ಮುಂದೆಯಾದರೂ ನಾವು ಜೊತೆಯಾಗಿ ಬಾಳುತ್ತೇವೆ ಎನ್ನುವಂತಹ ದೃಷ್ಟಿಯಿಂದ
ಉದ್ದೇಶದಿಂದ ನಾನು ಈ ಮಾತನ್ನು ಹೇಳಿದವನಿದ್ದೇನೆ ಸಂಜಯ. ಸಂಜಯ, ಇನ್ನು ನೀನು ಹೇಳಿದಂತಹ ಎಲ್ಲ ವಿಚಾರವನ್ನು ನನ್ನವರಲ್ಲಿ ಹಾಗೂ ನನ್ನ ಪುರದವರಲ್ಲಿ ಹರುಷದಿಂದ ಹೇಳಬೇಕು. ನಾಳೆಯ ದಿವಸದಲ್ಲಿ ನಡೆಯುವಂತಹ ಯುದ್ಧದಲ್ಲಿ ಪಾಂಡವರನ್ನು ಸಲವಳಿದು ಮತ್ತೆ ಹಸ್ತಿನಾವತಿಗೆ ಪುನರಪಿ ಜಯಘೋಷದೊಂದಿಗೆ ಬರುವವನಿದ್ದಾನೆ ಕೌರವ ಎಂಬುದಾಗಿ ಹೇಗೆ ಹೇಳುವೆಯ ಸಂಜಯ? ನೀನಾಡಿದ್ದೆಲ್ಲವನ್ನೂ ತಾರತಮ್ಯವಿಲ್ಲದೆ ನಾನು ಅವರಿಗೆ ಅರ್ಹಬಲ್ಲೆ. ಆದರೆ ಬಾರಿ ಬಾರಿಗೂ ಕೂಡ ನಾಳೆ ದಿನ ಪಾಂಡವರನ್ನು ಗೆಲ್ಲುತ್ತೇನೆ, ನಾಳೆ ದಿನ ಭೀಮನನ್ನು ಸೋಲಿಸುತ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀಯಲ್ಲ. ನಿಜ. ನಾಳೆಯ ನಿರೀಕ್ಷೆ ಉಂಟುಂಟಾದ್ರೆ ಇಂದನ್ನು ನಾವು ದಾಟಬೇಕಲ್ವೇ ಸ್ವಾಮಿ? ಅದಕ್ಕೊಂದು ಉಪಾಯ ಇದೆ ಸಂಜಯ. ಇದೆ ಸರೋವರವೊಂದು ಇಲ್ಲಿ ಗದ್ದೆ ಸಮೀಪದಲ್ಲಿ, ಇದೆ ಸರೋವರವೊಂದು ಇಲ್ಲಿ ಗದ್ದೆ ಸಮೀಪದಲ್ಲಿ, ಹುದುಗಿರುವೆ ನೈ ಬಗೆಗಳರಿಯದಂತದಲ್ಲಿ, ಹುದುಗಿರುವೆ ನೈ ಬಗೆಗಳು ಅರಿಯದಂತದಲ್ಲಿ, ಇದೆ ಸರೋವರವೊಂದು ಇಲ್ಲಿ ಗದ್ದೆ ಸಮೀಪದಲ್ಲಿ. ನೀನು ಹೇಳುವಂತಹ ಮಾತು ನಿಜ. ಆ ಭೀಮನ ಕೈಯಲ್ಲ ಇಂದಿನ ದಿವಸಕ್ಕೆ ನಾನು ತಪ್ಪಿಸಿಕೊಳ್ಳಲೇಬೇಕು. ಹಾಗಾಗಿ ನನ್ನ ದೇಹವನ್ನು ಅಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಅದಕ್ಕಾಗಿ ನಾನು ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಏನು ಬಲ್ಲೆಯ? ಅಗೋ ಗುರುದಾರುಣೆಯ ಹತ್ತಿರದಲ್ಲಿ ಹರಿಯುವಂತಹ ಸರೋವರ ದ್ವೈಪಾಯನ, ಆ ಸರೋವರದಲ್ಲಿ ಇಂದಿನ ದಿವಸಕ್ಕೆ ಮುಳುಗಿ ಎಂದರೆ ಹೇಗೆ ಜಲಸ್ತಂಭನ ವಿದ್ಯೆಯನ್ನು ನಾನು ಅಜ್ಜಯ್ಯನಿಂದ ಪಡೆದುಕೊಂಡವನಿದ್ದೇನೆ. ಅದು ಪಾಂಡವರಿಗೂ ತಿಳಿದಿದೆ. ಹಾಗಾಗಿ ಇಂದಿನ ದಿವಸಕ್ಕೆ ನಾನು ಇಲ್ಲಿ ಕಳೆದರೆ ನಾಳೆಯ ದಿವಸಕ್ಕೆ ಈ ಕೌರವನ ಚಲದಂಕ ಮಲ್ಲನ ಪರಾಕ್ರಮ ಏನೆಂಬುದನ್ನು ನೀನು ಕಣ್ತುಂಬ ನೋಡು. ಆದರೆ ಒಂದು ಮಾತು, ಇನ್ನು ಹೆಚ್ಚು ಮಾತಾಡಿದರಿಲ್ಲಿ ಅಕ್ಕಪಕ್ಕದಲ್ಲಿ ಭೀಮನ ಬೇಹಿನ ಚರರು ಇಲ್ಲಿರುವಂತೆ ಕಾಣುತ್ತಾ ಇದೆ. ಅವರಿಗೆ ಏನಾದರೂ ವಿಷಯ ಗೊತ್ತಾದಲ್ಲೇ ತೊಂದರೆಯಾಗಿತ್ತು. ಹಾಗಾಗಿ ನೀನು ಇಲ್ಲಿಂದ ಮುಂದುವರಿ. ನಡೆ ಸಂಜಯ, ನಡೆ. ಹೇಳಿದ್ದೆಲ್ಲವನ್ನೂ ಅರಮನೆಗಾಗುತ್ತೇನೆ, ಹಾಗೆ ಮತ್ತೆ ಕಾಣುತ್ತೇನೆ ಎನ್ನುವಂತಹ ನಿರೀಕ್ಷೆಯೊಂದಿಗೆ ವಿರಮಿಸುತ್ತೇನೆ ಪ್ರಭು. ಸಂಜಯ, ವಿರಮಿಸುತ್ತೇನೆ. ಸಂಜಯ. ನಿನ್ನ ದೇಹದ ಬಿಸಿ ಅಪ್ಪುಗೆ ನನ್ನಲ್ಲುಂಟು ಸ್ವಾಮಿ. ಹೋಗಿ ಧೃತರಾಷ್ಟ್ರನನ್ನು ಅಪ್ಪಿಕೊಳ್ಳುತ್ತೇನೆ. ನಿನ್ನ ಅಪ್ಪುಗೆಯನ್ನು ಆತನಿಗೆ ತಲುಪಿಸುತ್ತೇನೆ ಸ್ವಾಮಿ. ಹೋಗಿ ಬಾ. ಸಂಜಯ, ಮಾಡುವುದಲ್ಲ. ಪಕ್ಕದಲ್ಲಿ ಹರಿಯುತ್ತಿರುವಂತಹ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆಯೊಂದಿಗೆ ಅಡಗಿ ಕುಳಿತುಕೊಳ್ಳುತ್ತೇನೆ. ಆದರೆ ಹೇಗೆ ಮುಂದೆ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದರೆ ಸರೋವರಕ್ಕೆ ಇಳಿದಿದ್ದೇನೆ ಎಂಬುವಂತಹ ವಿಚಾರ ಅವರಿಗೆ ತಿಳಿದಿತ್ತು. ಹಾಗಾಗಿ ಹಾಗೆ ಮಾಡುವುದಲ್ಲ, ಹೆಜ್ಜೆಯನ್ನು ಹಿಂದಕ್ಕೆ ಹಿಂದಕ್ಕೆ ಹಿಡಿಯುತ್ತಾ ಸರೋವರಕ್ಕೆ ಇಳಿಯುತ್ತೇನಂತೆ. ಪಾಂಡವರ ಸಂಘರ್ಷದಲ್ಲಿ ಕೌರವರ ಪಕ್ಷಪಾತಿಯಾಗಿ
ಇಷ್ಟರವರೆಗೆ ಹೋರಾಡುತ್ತಾ ಬಂದವ ನಾನು ಅಶ್ವತ್ಥಾಮ ಎಂಬುದಾಗಿ ನನ್ನ ನಾಮಧೇಯ. ಆದರೆ ಸಂಜೆನಿಂದ ನಾನೊಂದು ವರ್ತಮಾನವನ್ನು ಕೇಳಿದ್ದೇನೆ. ಏನೆಂದರೆ ನಮ್ಮಡೆಯನಾದಂತಹ ಸುಯೋಧನನು ಜೀವ ಭಯದಿಂದ ದ್ವೈಪಾಯನ ಸರೋವರದಲ್ಲಿ ಮುಳುಗಿ ಕುಳಿತಿದ್ದಾನಂತೆ. ಅವನಿಗೆ ಒಂದೆರಡು ಧೈರ್ಯದ ಮಾತುಗಳನ್ನಾಡಿ ಜಯಸಿರಿಯನ್ನು ಕೊಡುವುದು ನನ್ನ ಕರ್ತವ್ಯವಾಗಿದೆ. ಅದಕ್ಕೋಸ್ಕರವಾಗಿ ಅತ್ತ ಕಡೆಗೆ ನಡೆಯುತ್ತೇನಂತೆ. ಕುರುರಾಯ ಕೇಳಮ್ಮ ಮಾತ ಅದೆಷ್ಟೋ ರಾಜರುಗಳು ಇದ್ದರೂ ಕೂಡ ಅವರೆಲ್ಲರಲ್ಲಿ ಗುರುನಾಥ ಎಂಬಂತಹ ನೆಗಳ್ತೆ ನಿನಗೆ ಮಾತ್ರ ಪಾತ್ರವಾದದ್ದು. ನೀನು ಮಾಡಿದಂತಹ ಸಾಧನೆಗಳು ಅದೆಷ್ಟು ಶ್ಲಾಘನೀಯವಾದದ್ದು. ಅಂಗರಾಜ್ಯವನ್ನು ಕೊಟ್ಟಿದ್ದಿ ಯಾರಿಗೆ? ನೀರಿನಲ್ಲಿ ಹರಿದು ಬಂದಂತಹ ಸೂತಪುತ್ರ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟಂತಹ ದಾತಾರ ನೀನು. ಅಂತಹ ದಾತಾರನಿಗೆ ಈಗ ಭೂಮಿಯ ಮೇಲೆ ನೆಲೆಯಿಲ್ಲದೆ ಎಲ್ಲವನ್ನೂ ಕಳೆದುಕೊಂಡು ನೀರಿನೊಳಗೆ ಮುಳುಗಿ ಕುಳಿತಿದ್ದೀಯಲ್ಲ, ನಿನಗೇನು ಭೀಮಾರ್ಜುನರ ಭಯವೇ? ಚಿಂತಿಸಬೇಡ, ಚಿಂತಿಸಬೇಡ. ಆ ಭೀಮಾರ್ಜುನರ ತಲೆಯನ್ನು ನಾನು ಕಡಿದುಕೊಡುತ್ತೇನೆ. ಮೇಲೆದ್ದು ಬಾರಯ್ಯ. ಕಲನ ಕಲಿಗಳು ನಿಬಹುದು ಜಳಕದಿ ಭೀಮಾದ್ಯರನ್ನು ಕೊಂದಿರೆಂದು ತೋರುವುದು. ಜಳಕದಿ ಭೀಮಾದ್ಯರನ್ನು ಕೊಂದಿರೆಂದು ತೋರುವುದು. ಸದನಕ್ಕೆ ಹೋಗಿ ನೀರಿಂದು, ಸದನಕ್ಕೆ ಹೋಗಿ ನೀರಿಂದು ಎನ್ನಲದ ಕೇಳಿ ಗುರುಸುತ ನೊರೆದದಿಂದೆಂದು. ಕದನ ಕಲಿಗಳು ನೀವುದು ಅಶ್ವತ್ಥಾಮರೇ, ಗುರುರಾಯ, ನೀವು ಕದನ ಕಲಿಗಳೇ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ.
ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಂಡವರನ್ನು ಗೆಲ್ಲುವುದು ಕಷ್ಟ ಸಾಧ್ಯವೇ ಹೌದು. ಹಾಗಾಗಿ ನೀವು ಕದನದ ಮಾತನ್ನು ಬಿಟ್ಟು ಸದನದ ಕಡೆಗೆ ತೆರಳಿದರೆ ಒಳ್ಳೆಯದು ಸ್ವಾಮಿ, ಒಳ್ಳೆಯದು. ಕೂಡ ರಾಜ್ಯಪಾಲನೆಗೆ ದಿನವಿದ್ದು ಗುರುರಾಯ ಕೇಳಮ್ಮ ಪಾಂಡವರ ಪರಾಕ್ರಮದ ಮಾತನ್ನು ನೀನು ಬಿಟ್ಟು ಬಿಡು. ನಾವು ನಿನ್ನ ಆಜ್ಞಾನುವರ್ತಿಗಳು. ನೀನು ಒಂದು ಅಪ್ಪಣೆಯನ್ನು ಕೊಟ್ಟಿ ಅಂತಾದ್ರೆ ಆ ಪಾಂಡುತನೆಯನ ವ್ಯಾಳ ಸೇನೆಗೆ ಗರುಡ ಸದೃಶನಾಗಿ ನಾನು ಮೆರೆಯುತ್ತೇನೆ. ಅಪ್ಪಣೆಯನ್ನು ಕೊಡು, ಅವರ ಶಿರವನ್ನು ನಾನು ಕಡಿಯುತ್ತೇನೆ. ಇನ್ ಮೇಲೆತ್ತು ಬಾರಯ್ಯ. ಅಶ್ವತ್ಥಾಮರೇ, ಗೌರವ, ನಿಮ್ಮನ್ನು ನಾನು ನಂಬಬೇಕು. ಈ ಹಿಂದೆ ಭೀಷ್ಮರನ್ನು ನಂಬಿದೆ, ದ್ರೋಣರನ್ನು ನಂಬಿದೆ, ಆ ಕರ್ಣನನ್ನು ನಂಬಿದೆ ಸ್ವಾಮಿ. ಈಗ ನನಗೆ ಯಾರ ಮೇಲೂ ನಂಬಿಕೆ ಅಂತೂ ಬರುವುದಿಲ್ಲ. ಒಮ್ಮೆ ನೀವು ಇಲ್ಲಿಂದ ಹೋದರೆ ಅದೇ ದೊಡ್ಡ ಉಪಕಾರ ಸ್ವಾಮಿ, ಉಪಕಾರ ನನಗೆ. ಗುರುರಾಯ ಕೇಳಮ್ಮ. ಗೌರವ, ನಾನು ಭೀಷ್ಮ, ದ್ರೋಣ, ಕರ್ಣರಂತೆ ಎಂದು ಭಾವಿಸಿದೆಯ? ಗೌರವ, ಯಾರನ್ನು ನಂಬುವುದಕ್ಕೆ ನೀನು ಅರ್ಹರಲ್ಲವೋ, ಯಾರು ವಿಶ್ವಾಸಕ್ಕೆ ಪಾತ್ರರಲ್ಲವೋ ಅಂತವರನ್ನೆಲ್ಲ ನೀನು ನಂಬಿ ಕೆಟ್ಟು ಹೋದೆ. ಗೌರವೇಶ್ವರ, ನೀನು ಕೆಟ್ಟು ಹೋದೆ. ಮೊದಲಾಗಿ ಭೀಷ್ಮಾಚಾರ್ಯರು ಏನನ್ನು ಪ್ರತಿಜ್ಞೆ ಮಾಡಿದರು? ದಿನ ಒಂದಕ್ಕೆ 10,000 ಮುಕುಟಧಾರಿಗಳ ತಲೆಯನ್ನು ಕಡಿದುಕೊಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದರು. ಆದರೆ ಒಂದೇ ಒಂದು ಪಾಂಡವನ ತಲೆಯನ್ನು ನಾನು ಕಡಿದು ಕೊಡುತ್ತೇನೆ ಎಂಬುದಾಗಿ ಅವರು ಪ್ರತಿಜ್ಞೆಯನ್ನು ಮಾಡಲಿಲ್ಲ. ಇದರ ಅರ್ಥ ಏನು? ಪಾಂಡವರ ಮೇಲಿರುವಂತಹ ಪ್ರೀತಿ, ವಾತ್ಸಲ್ಯ ಕೊನೆಗೆ ಸರಳ ಮಂಚದಲ್ಲಿ ಮಲಗಿಯೇ ಬಿಟ್ಟರು. ಆಮೇಲೆ ನನ್ನ ತಂದೆಯವರಾದಂತಹ ದ್ರೋಣಾಚಾರ್ಯರ ಬಗ್ಗೆ ಅವರು ನಿನಗೆ ಮೋಸ ಮಾಡದಿದ್ರೂ ಕೂಡ ಇನ್ನೊಬ್ಬರ ಮಾತನ್ನು ನಂಬಿ ಅವರು ಪ್ರಾಣವನ್ನೇ ತ್ಯಾಗ ಮಾಡಿದರು. ಧರ್ಮರಾಯ ಅಶ್ವತ್ಥಾಮ ಹತಕುಂಜರ ಎಂಬುದಾಗಿ ಮಾತನ್ನಾಡಿದರು. ತನ್ನ ಮಗ ಚಿರಂಜೀವಿ ಎಂಬುದಾಗಿ ಗೊತ್ತಿದ್ದರೂ ಕೂಡ ಧರ್ಮರಾಯನ ಬಾಯಿಂದ ಬಂದಂತಹ ಮಾತು ಯಾವ ಕಾಲಕ್ಕೆ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಅವರ ದೇಹವನ್ನೇ ತ್ಯಾಗ ಮಾಡಿದರು. ಮತ್ತೆ ಕರ್ಣನ ವಿಚಾರ, ತೊಟ್ಟ ಬಾಣವನ್ನು ಇನ್ನೊಮ್ಮೆ ತೊಡಲಾರೆ ಎಂಬುದಾಗಿ ಹೇಳಿ ಅವನೂ ಕೂಡ ಪ್ರಾಣವನ್ನು ತ್ಯಾಗ ಮಾಡಿದ. ಇವರಂತೆ ನಾನು ಅಂತ ಭಾವಿಸಿದೆಯ? ಹಾಗೆ ಅಲ್ಲ. ನನ್ನಲ್ಲಿ ನೀನು ಭರವಸೆಯನ್ನು ಇಟ್ಟುಕೋ. ನನಗೆ ಅಪ್ಪಣೆಯನ್ನು ಕೊಡು. ಭೀಮಾರ್ಜುನರ ತಲೆಯನ್ನು ನಾನು ಕಡಿದು ಬರುತ್ತೇನೆ. ಅಶ್ವತ್ಥಾಮರೇ, ನೀವು ಎಷ್ಟು ಧೈರ್ಯದ ಮಾತುಗಳನ್ನು ಆಡಿದರು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಸ್ವಾಮಿ. ನೀವು ಇನ್ನು ಇಲ್ಲಿಯೇ ನಿಂತಿರೆಂಬಾದರೆ ಆ ಪಾಂಡವರ ಬೇಹಿನಚರರು ನನ್ನ ಸುಳ್ಳಿವನ್ನು ಅರಿತು ಹೋಗುವುದಕ್ಕೆ ಸಾಧ್ಯವಿದೆ. ದಯಮಾಡಿ ಇಲ್ಲಿಂದ ಒಮ್ಮೆ ಹೋಗಿ ಸ್ವಾಮಿ, ನೀವು ಒಮ್ಮೆ ಹೋಗಿ. ಎಷ್ಟು ಧೈರ್ಯದ ಮಾತುಗಳನ್ನಾಡಿದರೂ
ಒಂದು ಬಲ ಸಿಕ್ಕಿದೆ ಪುಡಿ ಮಾಡಿ ಹಾಕುತ್ತೇನೆ ದುರ್ಯೋಧನ. ಹುಲಿ ಸಿಕ್ಕಿತು ಎಂದು ಭಾವಿಸಿದರೆ ಇಲಿ ಸಿಕ್ಕಿದೆ ಅಲ್ಲ. ಯಾರಯ್ಯ ನೀನು? ಮುಂದೆ ಎತ್ತಬೇಡಿ, ನನ್ನ ತಲೆಗೆ ಬಡಿದು ನನ್ನ ತಲೆ ಹೋಲಾದಿತು ಜೀವ. ಯಾರಯ್ಯ ನೀನು? ಯಾಕಾಗಿ ಇತ್ತ ಬಂದೆ? ನನ್ನ ಪರಿಚಯ ಸಿಗ್ಲಿಲ್ವ ಇಲ್ಲ. ಜಿಯಾ? ಯಾರು ನೀನು? ಪರದೆವು ದೇವು ಸ್ವಾಮಿ ನಿಮ್ಮೆಡೆಯ ಪರದೆವು ದೇವು ಸ್ವಾಮಿ ನಿಮ್ಮೆಡೆಯ ಸಲಾಮು ಒಡೆಯ ಸಲಾಮು ಒಡೆಯ ಸಲಾಮು ಒಡೆಯ ಹೊಲ ಕೈದೆವು ಹೊಲ ಕೈದೆವು ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಬಲೆ ಬೀಸಿದೆವು ಬಲೆ ಬೀಸಿದೆವು ನಿಗಮದಾದ ಹಿಂಡ ನಿಗಮದಾದ ಹಿಂಡ ಕಾಟಿ ಕಾಟೋಣ 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 ಕಾಟಿ ಕಾಟೋಣಗಳ ಧುಮುಕಿದೆವು ಬಹುಬರಾತುದರೆ ಬಹುಬರಾತುದರೆ ಬರದೆವು ದೇವು ಸ್ವಾಮಿ ನಿಮ್ಮೆಡೆಯ ಓ ಬೂದಿ, ಯಾರಯ್ಯ ನೀನು? ನನ್ನ ಪರಿಚಯ ಸಿಗ್ಲಿಲ್ವಾ? ಆಗಲಿಲ್ಲ. ನಾನು ಬೂದಿ, ನಿಮ್ಮ ಅನುನಾಯಿ ನಾಯಿ ಅನುಯಾಯಿ. ಅನುಯಾಯಿ. ಏನು? ಅದೇ ನಿಮ್ಮ ಮಾವ. ಮಗಳು ಕೊಟ್ಟ ಮಾವನೋ ಸೋದರ ಮಾವನೋ? ಹಾಗಲ್ಲ ಬೂದಿ, ಏನ? ನಿಮ್ ನನ್ನ ಮಾವಾಗ್ಲಿಕ್ಕೆ ನಿನಗೆ 7 ಜನ್ಮ ಸಾಕಾಗ್ಲಿಕ್ಕಿಲ್ಲ. ನಿಮ್ಮ ನಮ್ಮವ ನಮ್ಮವ ಏನಾಯ್ತು? ನಾನೇ ಬೇವಿನ ಚರ ಬುದ್ಧಿ. ಬೇಹಿನ ಚರ. ಹಾ, ಏನು ಬಂದೆ? ನಿಮ್ಮ ಅಪ್ಪಣೆಯಿಂದ ನಾವು ಕಾಡಿಗೆ ಹೊರಟವರು. ಯಾರನ್ನು? ಕಾಡಿಗೆ ಹೊರಟವರು. ಹಾ, ಕವರನ್ನು ಹಿಡಿದು ತರ್ಲಿಕ್ಕೆ. ಯಾರನ್ನು? ಕವರನ್ನು ಯಾರನ್ನು? ಕವರನ್ನು ಬುದ್ಧಿ. ಕೌರವನನ್ನ ಹಿಡಿದು ಬಾ ಎಂಬುದಾಗಿ ಕಳಿಸಿದ. ಹೌದು, ಕಳಿಸಿದ್ದು ನೀವು ಅಂತ ಗೊತ್ತಾದ್ರೆ ನಾವು ನಮ್ಮ ಪರಿಚಯ ಅವನಿಗೆ ಸಿಗ್ತದೆ. ಹಾಗೆ ನಾವು ಒಂದು ಉಪಾಯವನ್ನು ಮಾಡಿದೆವು. ನಮ್ಮವ ನೀನು? ಹಾ, ಕೌರವನನ್ನ ಹಿಡಿಯಲು ಹೊರಟ ಬೇಹಿನ ಚರ. ಅವನಿಗೆ ಗೊತ್ತಾಗಬಾರದೆಂಬ ಕಾರಣಕ್ಕೆ ಬೇಕಾಗಿ ಹ, ವೇಷವನ್ನು ಬದಲಿಸಿದೆ. ಇದು ನಿಮ್ಮ ವೇಷವ? ಮತ್ತೆ ಚಂದಗಾಂತಿನ ಬುದ್ಧಿ. ಅಬ್ಬಾ, ಹಾ, ನಾನು ಗುರುತೇ ಹಿಡಿಲಿಲ್ಲ. ನಾನು ಹಾಗೆ ಹ. ಯಾವ ವೇಷ ಮಾಡಿದ್ರು ಚಂದನೆ ಕಾಣುದು ಬುದ್ಧಿ. ಆಗಲಿ ಅಪ್ಪ. ಕಿರಾತ ವೇಷವನ್ನು ಮಾಡಿದೆವು. ಬೇಹಿನ ಚರ ನೀನು ಕೌರವನನ್ನ ಹುಡುಕಿ ಕಾಡಿಗೆ ಹೋದೆವು ಬುದ್ಧಿ. ಕಾಡಲ್ಲಿ ಸಿಗ್ತಾನ ಅವನು? ಹುಡುಕುತ್ತಾ ಹೋದದ್ದು, ಹುಡುಕುತ್ತಾ ಹೋದದ್ದು. ಖಾಲಿ ಕೈಯಲ್ಲಿ ಹೋಗ್ಲಿಲ್ಲ. ಕಾಡಿಗೆ ಹೋಗುವಾಗ ನಮ್ಮ ರಕ್ಷಣೆಗೆ ಬೇಕಾಗಿ ಏನನ್ನ ಹಿಡ್ಕೊಂಡು ಈಟಿ ಬಲೆ ಎಲ್ಲವನ್ನು ಹಿಡಿದು ಹೋದೆವು. ಹೋದ ಮೇಲೆ ಏನಾಯ್ತು? ಮೊಲ ಸಿಕ್ಕಿತು, ಜಿಂಕೆ ಸಿಕ್ಕಿತು, ಹುಲಿ ಸಿಕ್ಕಿತು, ಹಂದಿ ಸಿಕ್ಕಿತು. ಏನು ಮಾಡಿದಿರಿ? ಎಲ್ಲ ಜಿಂಕೆಯ ತಲೆಯನ್ನು ಕಡಿದೆವು, ಹ, ಹಂದಿಯ ಮಾಂಸವನ್ನು ತಂದೆವು, ಹ. ಹುಲಿಯ ಮಾಂಸವನ್ನು ತಂದೆವು. ಹ. ಎಲ್ಲ ಮಾಂಸವನ್ನು ಬೇಯಿಸಿ ನಾವು ಊಟ ಮಾಡಿದೆವು ಬುದ್ಧಿ. ನೀವೇ ತಿಂದಿರಾ? ಹ.
ನನಗೇನು ನಿಮಗೆ ತಂದಿದ್ದೇನೆ. ಏನು? ಹಂದಿಯದ್ದು ಮಾಂಸ ತಂದಿದ್ದೇನೆ ಬುದ್ಧಿ. ಯಾ ಮೂರ್ಖ, ಹಾ ನನ್ನ ಕೌರವನ ತಲೆ ನನಗೆ ಬೇಕು ಎಂಬುದಾಗಿ ಹುಡುಕ ಕಳುಹಿಸಿದರೆ ಹಂದಿಯ ತಲೆ, ಆನೆಯ ತಲೆ, ಮೊಲದ ತಲೆ. ನಮ್ಮದು ಕಾರ್ಯ. ಇದಕ್ಕೆ ನಿಮಗೆ ಕಳಿಸಿದ್ದು ನಾನು. ನೀವು ಅದೊಂದೆತ್ಬೇಡಿ. ಮತ್ತೆ ಯಾಕೆ ಇಲ್ಲಿ ಬಂದೆ? ಕಾರಣ ಉಂಟು. ಏನಾಯ್ತು? ಹಾಗೆ ಹುಡುಕುತ್ತಾ ಹೋಗುವಾಗ ಬೆವರಸಿ ಬೆವರಸಿ ಬೇಹುವರಸಿ ಬೇಹುವರಸಿ ಹ. ಎಲ್ಲ ಆಯಾಸ ನಮಗೆ. ಆಯಾಸವಾಯಿತು. ಹೌದು. ಹ. ನೀರು ಬೇಕಂತ ಎಲ್ಲರೂ ಬೊಬ್ಬೆ ಇಡುವುದಕ್ಕೆ ಪ್ರಾರಂಭಿಸಿದ್ರು. ಆಹಾ. ಈಗ ಏನು ಮಾಡುವುದು? ಏನು ಮಾಡುವುದು? ಒಂದು ಉಪಾಯ ಮಾಡಿದೆ. ಏನು ನಿಮಗೆ ಅಷ್ಟು ಬಾಯಾರಿಕೆ? ನಾವು ಬೇಟೆ ಆಡ್ಲಿಲ್ವ ಬುದ್ಧಿ? ಆಹಾ. ಹಾಗೆ ಹ. ಮತ್ತೇನು ಮಾಡಿದೆ? ಬಿಸಿಲರಿ ನೀರುಂಟಲ್ಲ ಬುದ್ಧಿ, ಹ. ಅದನ್ನು ಯಾವ ನೀರು? ಬಿಸಿಲರಿ. ಬಿಸಿಲೇರಿದ್ದಕ್ಕೆ ನೀರು ಕುಡಿ. ಹೌದು. ನೀರು ಬೇಕಂತ ಹೇಳುವಾಗ ನಾನು ಪಟ್ಟನೆ ಮರವನ್ನು ಹತ್ತಿದೆ. ಮಂಗ ಬುದ್ಧಿಯವನ ನೀನು? ಯಾಕೆ? ಮರ ಹತ್ತಿಯನ್ನ ನೋಡುವುದು ನೀನು? ನೀರು ಸಿಕ್ಕದ ಆಹಾ, ಮರದ ಮೇಲೆ? ಮರ ಹತ್ತುವುದಕ್ಕೊಂದು ಕಾರಣ ಉಂಟು. ಏನು? ಆಕಾಶದಲ್ಲಿ ಬೆಳ್ತಕ್ಕಿ, ಬಿಳಿ ಹಕ್ಕಿ. ಬಿಳಿ ಹಕ್ಕಿ, ಹ. ಅದು ಹಾರ್ತಿದ್ರೆ ಕೆಳಗೆ ನೀರುಂಟಂತ ಲೆಕ್ಕ. ಬಿಳಿ ಹಕ್ಕಿ ಇರುವಲ್ಲಿ ನೀರಿನ ನಿಕ್ಷೇಪ ಇರುತ್ತದೆ ಎನ್ನುವಂತಹ ಹ. ಭಾವನೆ ನಿಮ್ಮದು. ಹಾಗಾಗಿ ನೀರನ್ನು ಅಲ್ಲ. ಆ ತಕ್ಷಣವೇ ನಮಗೆ ಸರೋವರ ಕಂಡಿತು. ಸರೋವರ ಕಂಡಿತು. ತೈಪಣ್ಣನ ಸರೋವರ. ತೈಪಣ್ಣ ದ್ವೈಪಾಯನ ಸರೋವರ. ಅದೇ ಅದೇ ಆನುಸೈಪ ಸರೋವರ. ವೈಶಂಪಾಯನ ಸರೋವರ. ಆ ಸರೋವರ ಕಂಡಿತು. ಹ. ನೇರವಾಗಿ ಹೋದೆವು. ಅದರಲ್ಲಿ ಸ್ನಾನ ಮಾಡಿ ಅದೇ ನೀರನ್ನು ನಾವು ಕುಡಿದೆವು ಬುದ್ಧಿ. ಅಪ್ಪ, ಇವತ್ತಾದ್ರೂ ಒಂದು ಸ್ನಾನ ಮಾಡಿದ್ರಲ್ಲ ನೀವು. ಹಾ, ಸಂತೋಷವಾಯಿತು. ಮತ್ತೆ ಅದೇ ನೀರನ್ನು ಕುಡಿದು. ಸ್ನಾನ ಮಾಡಿದ ನೀರನ್ನು ಯಾರಾದರೂ ಕುಡಿತಾರೆ? ನಮ್ಮ ಮೂರ್ಖ. ಅದು ಹರಿಯುವ ನೀರಲ್ಲ ಬುದ್ಧಿ. ನಾವು ಸ್ನಾನ ಮಾಡಿದ ಕೊಳೆ ಎಲ್ಲ ಹೋಗ್ತದೆ. ಮತ್ತೆ ಅದೇ ನೀರನ್ನು ಕುಡಿದ್ರೆ ಆಯ್ತು. ಮೇಲೆ ಮೇಲೆ ಯಾರಾದ್ರೂ ಸ್ನಾನ ಮಾಡ್ತಿದ್ರೆ ನಮ್ಮದು ಗತಿಯೇ. ಎಲ್ಲ ನೀವು ಕುಡಿದಿದ್ದೀರಿ. ಹಾ, ಹೋಗಲಿ ಬಿಡು. ಆಮೇಲೆ ನಮಗೆ ಆಯಾಸ ಆಯ್ತು. ಹ. ಈ ಆಯಾಸ ಆದ್ರೆ ಬುದ್ಧಿ ಹ. ಎಂತಂತ ಹೇಳುದು, ಅಲ್ಲಿಗೆ ಮಲಗುವಂತ ಆಗುದು. ಓಹೋ, ಹಾ, ನಿಮಗೆ ಮಲಗಿಕ್ಕೆ ಕಲಿಸಿದ್ದ ನಾನು? ಹಾಗಲ್ಲ. ಹ. ನಾವು ಮಲಗಿದ್ರು ಹ. ನಮ್ಮ ಕಿವಿಯಲ್ಲಿ ಕೇಳಿಸ್ತಾ ಇರ್ತದೆ. ಹಾಗೆ ಹೋಗಿ ಮರದ ಬುಡದಲ್ಲಿ ಮಲಗಿದೆವು ಬುದ್ಧಿ. ಮರದ ಬುಡದಲ್ಲಿ? ಹಾ, ಆ ದ್ವೈಪಾಯನ ಸರೋವರದ ಮರದ ಬುಡದಲ್ಲಿ? ಹೌದು. ಅದನ್ನ ಹೇಳಲಿಕ್ಕೆ ನೀವು ಇಲ್ಲಿ ಬಂದದ್ದ? ಅಲ್ಲ ಬುದ್ಧಿ, ಮತ್ತೇನಾಯ್ತು? ನೀವೇನಿಷ್ಟು ಅವಸರ ಮಾಡುವುದು? ಏನಾಯ್ತು ಹೇಳು. ಹಾಗೆ ಮಲಗುವಾಗ ಹ. ಗುಸು 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 ಕೇಳಲಿಕ್ಕೆ ಪ್ರಾರಂಭ ಆಯ್ತು. ಬಹುಶಃ ಯಾವುದೋ ಪ್ರಾಣಿಗಳು ಹಾವೋ ಬುಸುಗುಟ್ಟುತ್ತಿರಬೇಕು. ನಾವು ಹಾಗೆ ಭಾವಿಸಿ ಹ. ಒಮ್ಮೆ ಹೀಗೆ ಇಣಿಕಿದೆವು ಬುದ್ಧಿ. ಹ. ಆ ಇಣಿಕುವಾಗ ಕಾಣಿತು ಬುದ್ಧಿ. ಪ್ರಾಣಿ ಅಲ್ಲ. ಪ್ರಾಣಿ ಅಲ್ಲ. ಹಾಗಾದ್ರೆ ಯಾರೋ ನಿದ್ದೆಯಲ್ಲಿ ಮಾತನಾಡ್ತಿರ್ಬೇಕು. ಛೆ, ಎಲ್ಲರೂ ನಿನ್ನ ಹಾಗೆ ಇರ್ತಾರ ಬುದ್ಧಿ? ನನಗೆ ನಿದ್ದೆಯಲ್ಲಿ ಮಾತನಾಡ್ತೇನೆ ಅಂತ ನಿನಗೆ ಹೇಗೆ ಗೊತ್ತು? ಅಲ್ಲ, ನಾನು ಊಹಿಸಿದ್ದು. ಊಹಿಸಿದ್ದು. ನೀವು ಅದನ್ನೊಂದು ಎತ್ತಬೇಡಿ. ಹಾ. ಆಗ ಮಾತನಾಡಿದ್ದು ಅಲ್ಲ, ಮೂವರು ಕಾಣಿದ್ರು. ಪ್ರಾಣಿಗಳು ಅಲ್ಲ, ಮನುಷ್ಯರು. ಮನುಷ್ಯರು ಮೂವರು ಕಾಣಿದ್ರು. ಮೂವರು. ಹಾ, ಒಬ್ಬ ಅದ್ರಲ್ಲಿ ಅದು ಕತ್ತರಿ ವರ್ಮ, ಕೃತವರ್ಮ. ಕೃತವರ್ಮ. ಹಾ. ಮತ್ತೊಬ್ಬ ಅಪ್ಪಸತ್ತ ಆಚಾರ್ಯ, ಅಪ್ಪಸತ್ತ ಆಚಾರ್ಯ. ಅಶ್ವತ್ಥಾಮಾಚಾರ್ಯ. ಅವೇ ನಮ್ಮ ತಂಡದ ನಾಯಕ ಧೋನಿ ಇದ್ದಾನಲ್ಲ, ಅವರ ಮಗ. ದ್ರೋಣಾಚಾರ್ಯರ ಹಾ, ಸುತ. ದ್ರೋಣಾಚಾರ್ಯ ಪುತ್ರ. ಹಾ. ಇನ್ನೊಬ್ಬ ಇದ್ರು, ಇನ್ನೊಬ್ಬ ಕೆಪ್ಪಾಚಾರ್ಯ. ಕೃಪಾಚಾರ್ಯರು. ಹಾ, ಕೃಪಾಚಾರ್ಯರು. ಕೃಪಾಚಾರ್ಯರು. ದ್ರೋಣಾಚಾರ್ಯರು, ದ್ರೋಣಾಚಾರ್ಯರ ಸುತ ಅಶ್ವತ್ಥಾಮ, ಹಾ, ಕೃಪಾಚಾರ್ಯರು ಮತ್ತು ಕೃತವರ್ಮರಿದ್ದು. ಕೃತವರ್ಮ ಏನ್ ಮಾಡ್ತಾ ಇದ್ರಲ್ಲಿ? ಏನಾಯ್ತು? ಅವರು ಒಮ್ಮೆ ಹಾಗೆ ನೋಡಿದ್ರು ಬುದ್ಧಿ. ಹ. ನಾನೇನೋ ಮೀನು ಹಿಡಿಲಿಕ್ಕೆ ಬಂದದ್ದ ಅಂತ ಭಾವಿಸಿದೆ. ನೀರಿನತ್ತ ದೃಷ್ಟಿ ಇಟ್ಟು. ಹೌದು. ಹ. ಸ್ವಲ್ಪ ಹೊತ್ತಾಗುವಾಗ ಅವರಷ್ಟಕ್ಕೆ ಮಾತಾಡ್ತಾ ಇದ್ರು. ಅವರಷ್ಟಕ್ಕೆ ಹಾ. ಮಾತಾಡ್ತಾ ಇದ್ದಾರೆ. ಜಿಯಾ, ನಿನಗೆ ಇದು ಜಾಗವಲ್ಲ, ಮೇಲೆದ್ದು ಬಾ, ಮೇಲೆದ್ದು ಬಾ, ಮೇಲೆದ್ದು ಬಾ. ಏಯ್! ಯಾರಿಗೆ ಹೇಳ್ತಾ ಇದ್ಯಾ ನೀನು? ಹಾಗೆ ಅವರು ಹೇಳುವುದು ನನಗೆ ಕೇಳಿತು ಬುದ್ಧಿ. ಅವರು ಹೇಳಿದ್ದನ್ನ ನೀನು ಹೇಳಿದ್ದು. ಹಾ, ಅವರು ಹೇಳಿದ್ದನ್ನು ನಾನು ಹೇಳಿದೆ. ಅವರ ಜಿಯ ಎದ್ದು ಬಾ ಅಂದ್ರೆ ಅರ್ಥ ನಾನು ಏನು? ಅದೇ ಸ್ವಲ್ಪ ಹೊತ್ತು ಯೋಚಿಸಿದೆ. ಹ. ಮತ್ತೆ ನೋಡ್ತೇನೆ ಬುದ್ಧಿ, ಹ. ನೀರಿನ ಗುಳ್ಳೆ ಒಂದೊಂದಾಗಿ ಒಂದೊಂದಾಗಿ ಮೇಲೆ ಬರ್ತಾ ಉಂಟು. ಗುಳ್ಳೆ ಬಂತು. ಹೌದು. ಇದೇನೊಂದು ವಿಚಿತ್ರವೋ? ನಾನು ಯಾವುದೋ ಜಲಚರ ಇರ್ಬೇಕಲ್ಲಿ. ಅದು ಸ್ವರ ಬರುವಾಗ ಸ್ವಲ್ಪ ಹೊತ್ತಾಯ್ತು ಬುದ್ಧಿ. ಮತ್ತೆ ಸ್ವರ ಕೇಳಿಸುತ್ತಾ ಉಂಟು. ಸ್ವರ ಕೇಳಿ ಬಂತು. ನನಗೂ ಹೀಗೂ ಉಂಟೆ ಅಂತ ಆಯ್ತು ಬುದ್ಧಿ. ನೀರಿನ ಒಳಗಿಂದ ಸ್ವರ ಬಂತು. ಹೌದೌದು. ಯಾರದು? ಯಾರದು? ಸ್ವಲ್ಪ ಸಮಯದ ನಂತರ, ವಿರಾಮದ ನಂತರ ಪ್ರಾರಂಭಿಸುವಂತ. ಯಾರದು? ನೋಡ್ತೇನೆ, ನೀವಿಲ್ಲಿಂದ ಹೋಗಿ 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 ಅಂತ ಕೇಳ್ತಾ ಉಂಟು ಬುದ್ಧಿ.
ಆ ಮೂವರನ್ನ ಇಲ್ಲಿಂದ ತೊಲಗಿ ಎನ್ನುವಂತಹ ಸೂಚನೆ ಬಹುಶಃ ಒಳಗಿಂದ. ಬಹುಶಃ ಅದು ಕವರೇ ಆಗಿರ್ಬೇಕು ಬುದ್ಧಿ. ಯಾರದು? ಕೌರವ. ಯಾರದು? ಶಬರರೆಂದುದು ಕೌರವ! ಪೃಥ್ವಿಪತಿಗೆ ಶಬರರೆಂದುದು ಅತ್ಯಧಿಕ ಹರುಷದಲ್ಲಿ ಮರುತಜ ಮುತ್ತಿನ ಕಾವಣಿಯ ಸರಗಳ ವೀರ ಮುದ್ರಿಕೆಯ ಸಿಕ್ಕಿದೆಯ? ಯಾರ? ನೀನು ಹೇಳಿದನ್ನು ಹೇಳುವಾಗ ಅತ್ಯಂತ ಸಂತೋಷವು ಕ್ರೋಧವು ಕೇರುತ್ತಾ ಇದೆ. ಅದಕ್ಕೆ ನನ್ನ ಕುತ್ತಿಗಿಡಿದ ಬುದ್ಧಿ. ಬಲ ಬಲ ಹ. ಶಹಬಾಸ್. ನೀವೊಂದು ಅಡಿಬೇಡಿ ಬುದ್ಧಿ. ಎಲ್ಲಿ ಹೋದ್ಯ? ನಾನು ಹೇಳುವುದಿಲ್ಲ. ಯಾರ? ನಾನು ಹೇಳುವುದಿಲ್ಲ. ಏನಾಯ್ತಾ ನಿನಗೆ? ನೀವು ಮತ್ತೆ ಎಷ್ಟು ಸಲ ಬಡಿಯುವುದು ನನಗೆ? ಹೇಳು ಹೇಳು. ನೀನು ಹೇಳಿದ ಸುದ್ದಿಯನ್ನ ಕೇಳುವಾಗ ಹ. ಅಷ್ಟು ಸಂತೋಷವಾಯಿತು. ಹ, ಹ. ಕೌರವ ದ್ವೈಪಾಯನದ ನೀರಿನಲ್ಲಿ ಅಡಗಿ ಕುಳಿತಿದ್ದೇನೆ. ಹ. ಫಲ ಶಹಬಾಸ್. ಬುದ್ಧಿ. ಒಡೆದು ಕಲ್ಲಬೇಕವನನ್ನು. ದೊಡ್ಡ ಮನುಷ್ಯರ ಬುದ್ಧಿಯೇ ಹೀಗೆ. ಕೆಲಸ ಮಾಡಿಸುದು ಮತ್ತೆ ಕೊಡ್ಲಿಕ್ಕಿಲ್ಲ ಅಂತ. ಚಾರ, ಅವರ ಬುದ್ಧಿ ಅದು. ನೋಡಿ ತಲೆ ಆಗಿರ್ತಾರೆ. ನಿನಗೆ ಈ ಸಲ 2 ಕೊಡ್ಬೇಕು ಅಂತ ಮಾಡಿದ್ದೇನೆ. ಕೊಟ್ಟದ್ದೇ ಜಾಸ್ತಿ ಆಗಿದೆ. ನಿನಗೆ ಈ ಸಲ 2 ಕೊಡಬೇಕು. ಲಿಮ! ಹ. ಇಂತಹ ಸುವಾರ್ತೆಯನ್ನ ತಂದಂತಹ ನಿನಗೆ ಹ. ಇದು ಹ. ಮುತ್ತಿನ ಏಕಾವಳಿಯನ್ನ ನಿನಗಾಗಿ ಇಟ್ಟಿದ್ದೇನೆ. ಛೆ, ನಿಮ್ಮ ಬುದ್ಧಿ ಬೇಡ ಬುದ್ಧಿ ನನಗೆ. ನಿನಗೆ ಈ ಸಲ ಒಂದು ಮುತ್ತು ಕೊಡಬೇಕು ಅಂತೇಳಿ ಎಂತ ಬುದ್ಧಿ, ಎಷ್ಟು ಭಾರ ಉಂಟಿದು. ನನ್ನ ಮುತ್ತಿನ ಏಕಾವಳಿ. ಹ. ಅಷ್ಟು ಮಾತ್ರವಲ್ಲ, ಹ, ಹ. ಇನ್ನೂ 1-2 ಕೊಡಬೇಕು ಅಂತಿದ್ದೇನೆ. ಎಂತದು? ಇದು ಹ. ನನ್ನ ಮುದ್ರೆಯುಂಗುರ. ಹ, ಹ. ನಿನಗಾಗಿ ಕೊಟ್ಟಿದ್ದೇನೆ. ಇದು ಉಂಗುರವ? ಭೀಮನ ಉಂಗುರ. ಸೊಂಟದ ಪಟ್ಟಿ ಆದ್ದಿತು ನನಗಿದು. ನಿನಗೆ ಸೊಂಟ ಪಟ್ಟಿ ಆದೀತು. ಹ. ನನ್ನ ಸಂತೋಷಕ್ಕಾಗಿ ಕೊಟ್ಟಿದ್ದೇನೆ. ಈ ಸಂತೋಷದ ವಾರ್ತೆಯನ್ನು ನಮ್ಮ ಅಣ್ಣನಿಗೆ ತಿಳಿಸಿ ಕೌರವನ ವಧೆ ಮಾಡಬೇಕಾಗಿದೆ. ತೆರಳುತ್ತೇನಂತೆ. ಅಪ್ಪಣೆ. ಲಾಲಿಸಿಗೆ ನಿಂದಿವ ಸಗೆ ಅಣ್ಣದೇವಾ ಲಾಲಿಸಿಗೆ ನಿಂದಿವ ಸಗೆ ಅಣ್ಣದೇವಾ ಮನದೊಳಾಲಸ್ಯವ ಮಾಡಬೇಡ ಅಣ್ಣದೇವ ಕೂಳ ಕೌರವೇಂದ್ರನಿರವ ಅಣ್ಣದೇವ ಕೂಳ ಕೌರವೇಂದ್ರನಿರವ ಅಣ್ಣದೇವ ಈಗ ಕೇಳಿದೆ ನಾನೆಲ್ಲ ಬಗೆಯ ಅಣ್ಣದೇವಾ ಲಾಲಿಸಿ ಕೇಳಿಂದಿವ ಬಗೆ ಅಣ್ಣದೇವಾ ಓ ಅಗ್ರಜ ಅಮ್ಮ ಭೀಮಸೇನ. ಧರ್ಮಯ್ಯ, ಯಾವಾತನ ನಿರೀಕ್ಷೆಯಲ್ಲಿ ನಾವಿದ್ದೇಯೋ ಆ ಕೌರವ ಇಂದು ನನ್ನ ಕೈಗೆ ಸಿಕ್ಕಿದ್ದಾನೆ. ದ್ವೈಪಾಯನ ಸರೋವರದಲ್ಲಿ ಹೇಡಿಯಂತೆ ಅಡಗಿ ಕುಳಿತಿದ್ದಾನೆಂಬುದನ್ನ ದೇಹಿನ ಚರದಿಂದ ತಿಳಿದು ಬಂದಿದ್ದೇನೆ. ಅಪ್ಪಣೆ ಕೊಡುವುದೊಂದು ಬಾಕಿ. ಹೋಗಿ ಆತನಲ್ಲಿ ತುಳುಕಿ ಆತನನ್ನ ಮುಗಿಸಿ ಇದಕ್ಕೊಂದು ಇತಿಶ್ರೀ ಹಾಡಬೇಕಾಗಿದೆ. ಕೊಡಿ ಅಪ್ಪಣೆ, ಹೋಗೋಣ. ಅಮ್ಮ ಭೀಮಸೇನ, ಅಣ್ಣ, ಯಾವ ವಿಚಾರಕ್ಕೂ ನಾವು ಅವಸರವನ್ನು ಮಾಡಕೂಡದು. ಆಹಾ, ಎಲ್ಲಾ ಕಾಲದಲ್ಲೂ ನಮಗೆ ಸದಾ ನಿರ್ದೇಶನವನ್ನು ಕೊಟ್ಟಂತಹ ನಮ್ಮ ಶ್ರೀಕೃಷ್ಣ ದೇವರಿದ್ದಾರೆ. ಹಾ. ಅವರಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಅವರು ಯಾವ ರೀತಿಯಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ಳೋಣ. ಹಾಗಂತೆ.
ಸ್ವಾಮಿ ಲಾಲಿಬುದು ಮಾತಾ ಲೋಕವಿಖ್ಯಾತ ಸ್ವಾಮಿ ಲಾಲಿಬುದು ಮಾತಾ ದುರುಳ ಕೌರವ ನೋರಂತೆ ದುರುಳ ಕೌರವ ನೋರಂತೆ ದೈಪಾಯನ ಕೆರೆಯೋಳ್ ಮುಳುಗಿದ್ದನಂತೆ ದೈಪಾಯನ ಕೆರೆಯೋಳ್ ಮುಳುಗಿದ್ದನಂತೆ ತೆರವಾಗುವುದಿನ್ನು ನಮಗೆ ತೆರವಾಗುವುದಿನ್ನು ನಮಗೆ ಸರದಿಯೋಳ್ ಅಡಗಿದವರ ಇದು ಕೊಲ್ಲುವ ದಾವ ಪರಿಣಿತಿ ಇದು ಭಾವ ಸ್ವಾಮಿ ಲಾಲಿಬುದು ಮಾತಾ ಲೋಕವಿಖ್ಯಾತ ಸ್ವಾಮಿ ಶ್ರೀಕೃಷ್ಣ ದೇವ ಸದಾ ನಮ್ಮನ್ನು ರಕ್ಷಣೆ ಮಾಡಬೇಕು ದೇವ. ಎದ್ದೇಳು ಧರ್ಮಜ. ದೇವ, ಕುರುಕ್ಷೇತ್ರ ಯುದ್ಧದಲ್ಲಿ ಹಾ, ಸದಾ ಚಿಂತಾಕ್ರಾಂತರಾಗಿದ್ದೇವೆ ನಾವು. ಹೌದಾ? ಯಾಕೆಂದ್ರೆ ಯಾಕೆ? ದುರ್ಯೋಧನನು ಯುದ್ಧದ ಮಧ್ಯದಲ್ಲೇ ಪಲಾಯನಗೈದಿದ್ದಾನೆ. ಅವ ಎಲ್ಲಿದ್ದಾನೆ ಎಂಬುದು ನಮಗೆ ಸುದ್ದಿಯೇ ಇರಲಿಲ್ಲ. ಆಹಾ, ಆದ್ರೆ ಇದೀಗ ಬಂದು ನಮ್ಮ ತಮ್ಮನಾದಂತಹ ಭೀಮಸೇನ ಒಂದು ವರ್ತಮಾನವನ್ನು ತಂದಿದ್ದಾನೆ. ಉತ್ಸಾಹ ಕಾಣುತ್ತಾ ಉಂಟು ಆತನ ಮುಖದಲ್ಲಿ. ಅವನಿಗೆ ಬಹಳ ಉತ್ಸಾಹ ಇದೆ. ದ್ವೈಪಾಯನ ಸರೋವರದಲ್ಲಿ ಅವ ಮುಳುಗಿದ್ದಾನೆ ಎಂಬುದಾಗಿ. ಕೌರವ ಅಲ್ಲಿದ್ದಾನೆ. ಅಲ್ಲಿದ್ದಾನಂತೆ. ಸರಿ. ಆದ್ರೆ ಆದಷ್ಟು ಬೇಗ ಆ ಭೀಮನು ಅವನನ್ನು ಕೊಲ್ಲುವುದಕ್ಕೆ ಮುಂದುವರಿಯುತ್ತಾ ಇದ್ದಾನೆ. ಸರಿ. ಆದ್ರೆ ನಿಮ್ಮಲ್ಲಿ ಒಂದು ಮಾತನ್ನು ಕೇಳುವುದಕ್ಕೆ ನಾವು ಇಲ್ಲಿವರೆಗೆ ಬಂದಿದ್ದೇವೆ ಸ್ವಾಮಿ. ಏನಯ್ಯ? ಯಾಕೆಂದ್ರೆ ಯುದ್ಧವನ್ನು ಮಾಡುವುದು, ನೀರಿನಲ್ಲಿ ಮುಳುಗಿದವನನ್ನು ಕೊಲ್ಲುವುದು, ಹುಲ್ಲು ಕಟ್ಟಿದವನನ್ನು ಕೊಲ್ಲುವುದು, ಆಹಾ, ಇದು ಧರ್ಮಸಮ್ಮತವೇ ಸ್ವಾಮಿ. ಅದನ್ನು ನಿಮ್ಮಲ್ಲಿ ಕೇಳುವುದಕ್ಕೆ ಬಂದಿದ್ದೇನೆ ನಾನು. ಜಿಜ್ಞಾಸೆ ಏನು? ಹೌದು. ಕೇಳುವುದಮ್ಮಜ ಮಾತಾ ಕೇಳುವುದಮ್ಮಜ ಮಾತಾ ನಾ ಹೇಳುವೆನೈ ಯಮಜಾತ ನಾ ಹೇಳುವೆನೈ ಯಮಜಾತ ಕುಳರ ಮತಿಸಿ ಸುಶೀಲರ ಪಾಲಿಪ ಕೂಳರ ಮತಿಸಿ ಸುಶೀಲರ ಪಾಲಿಪ ಶಿಲವು ಕಾಲರ ಬಿರುದಿದು ಕೇಳುವುದಮ್ಮಜ ಮಾತಾ ನಾ ಬೇಳುವೆನೈ ಯಮಜಾತ ಧರ್ಮಜ, ದೇವ, ಈ ಕಾಲಕ್ಕೆ ಹ, ಕೌರವ ನೀರಿನಲ್ಲಿ ಮುಳುಗಿ ಕುಳಿತಿದ್ದಾನೆ. ಹೌದು ಅಂತವನನ್ನು ಕೊಲ್ಲುವುದು ಸರಿಯೇ ಎನ್ನುವ ಜಿಜ್ಞಾಸೆ ಅಲ್ಲವೇ? ಹೌದು ಸ್ವಾಮಿ. ನೀನೇ ಯೋಚನೆ ಮಾಡು. ಕ್ಷತ್ರಿಯನಾದವನ ಧರ್ಮ ಏನು? ತನ್ನ ಮೊರೆ ಹೊಕ್ಕವರನ್ನು, ಹ, ತನ್ನನ್ನು ನಂಬಿದವರನ್ನು, ಸಾತ್ವಿಕರನ್ನು ಯಾವತ್ತೂ ರಕ್ಷಣೆಯನ್ನು ಮಾಡಿ ಹ, ದುಷ್ಟರನ್ನು ಶಿಕ್ಷಿಸಬೇಕಾದದ್ದು ಕ್ಷತ್ರಿಯ ಧರ್ಮವಲ್ಲವೇ? ಹೌದು. ನೀನೇ ಯೋಚನೆ ಮಾಡು ಧರ್ಮಜ. ಯಾವುದು ಬೇಡ ಎಂದು ನೀನು ಹೊರಟರು ಕ್ಷತ್ರಿಯತ್ವ ನಿನ್ನನ್ನು ಬಿಟ್ಟು ಹೋಗುವುದೇ ಸಾಧ್ಯವೇ ಇಲ್ಲ. ಹರಿಯುವುದು ನೀರಿನ ಧರ್ಮ, ಹ, ಬೀಸುವುದು ಗಾಳಿಯ ಧರ್ಮ. ಹಾಗೆ ಶಿಷ್ಟ ರಕ್ಷಣೆಯನ್ನು ಮಾಡಿ ದುಷ್ಟ ಶಿಕ್ಷಣೆಯನ್ನು ಮಾಡುವುದು ಕ್ಷತ್ರಿಯ ಧರ್ಮ. ಅದರಿಂದ ನೀನು ವಿಮುಖನಾಗಬಾರದು. ಈ ಕಾಲಕ್ಕೆ ಮುಳ್ಳಿನಂತಿರುವ ಕೌರವನನ್ನು ವಧಿಸುವುದೇ ಸೂಕ್ತ ಎನ್ನುವುದು ನನ್ನ ಅಭಿಪ್ರಾಯ. ಆದ್ರೆ ಅವ ನೀರಿನಲ್ಲಿ ಮುಳುಗಿದ್ದಾನಲ್ವೇ ಸ್ವಾಮಿ? ನೀರಿನಲ್ಲಿ ಮುಳುಗಿ ಈಗ ಅವನು ಯಾವುದೇ ಅನ್ಯಾಯವನ್ನೇ ಮಾಡಲಿಲ್ಲ ಎಂದು ಹೇಳುವುದೇ ನೀನು? ಅನ್ಯಾಯ ಮಾಡಿರಬಹುದು, ಆದ್ರೆ ಅವ ನೀರಿನಲ್ಲಿ ಮುಳುಗಿದವನನ್ನು ನಾವು ಯಾವ ರೀತಿಯಲ್ಲಿ ಕೊಲ್ಲಬಹುದು? ನೀರಿನಲ್ಲಿ ಮುಳುಗಿದವರನ್ನು ಕೊಲ್ಲಬಾರದು, ಆದರೆ ನೀರಿನಿಂದ ಎಬ್ಬಿಸಿ ಅವನನ್ನು ಕೊಲ್ಲಬಹುದಲ್ಲ. ಈಗ ಈಗ ಆತನು ಮಾಡಿದ ಅನ್ಯಾಯಗಳು ಒಂದೇ ಎರಡೇ ನೀನೇನು ಮರೆತೆಯೋ? ಇಲ್ಲವೇ ಇಲ್ಲ. ಹೌದು. ಮನೆಯನ್ನು ತೋರಿಸಿ
ನಿಮ್ಮೈವರನ್ನು ಅಲ್ಲಿ ಇರಿಸಿ ಆ ಮನೆಗೆ ಬೆಂಕಿ ಕೊಟ್ಟವ ಯಾರು? ಈ ಕೌರವನಲ್ಲವೇ? ಅಷ್ಟು ಮಾತ್ರವಲ್ಲ, ಭೀಮಸೇನು ಉಣ್ಣುವ ಅನ್ನಕ್ಕೆ ವಿಷವನ್ನು ಇಕ್ಕಿದವರು ಯಾರು? ಅವನೇ. ಅದೇ ಕೌರವ. ಇನ್ನು ಬೇರೆ ಉದಾಹರಣೆ ಬೇಡ. ಸಾವಿರಾರು ಮಂದಿ ಸಾತ್ವಿಕರಿರುವ ಸಭೆಯಲ್ಲಿ ನಿಮ್ಮೈವರ ಮಡದಿಯಾದಂತಹ ಪಾಂಚಾಲಿಯ ಮಾನಭಂಗಕ್ಕೆ ಪ್ರಯತ್ನಿಸಿದವ ಯಾರು? ಇದೇ ಕೌರವ. ಅಂತವನನ್ನು ಶಿಕ್ಷಿಸದೆ ಇರುವುದು ಕ್ಷತ್ರಿಯ ಧರ್ಮವಲ್ಲ, ಸೂಕ್ತವೂ ಅಲ್ಲ. ಹಾಗಾದ್ರೆ ನೀವು ಎಂತ ಹೇಳುವುದೆಂದು ನೀವು ಹೇಳಿದ್ದನ್ನು ನಾವು ಪಾಲಿಸ್ತೇವೆ ದೇವ. ಅರ್ಥವಾಯ್ತು ನನಗೆ. ಬಂಧು ಇದ್ದಾನೆ, ಅವನನ್ನು ಕೊಲ್ಲುವುದು ಹೇಗೆ ಎನ್ನುವ ಚಿಂತೆ ಅಲ್ಲವೇ? ಒಂದು ಮಾತು ನಾನು ಮೊದಲೇ ಹೇಳಿದ್ದೇನೆ, ಲೋಕಮುಖಕ್ಕೆ ತೋರಿಸಿಯೂ ಕೊಟ್ಟಿದ್ದೇನೆ. ದುಷ್ಟನಾದರೂ ಬಂಧುವೇ ಆಗಿದ್ದರು ಅವನನ್ನು ಕೊಲ್ಲುವುದೇ ಧರ್ಮ. ಹಿಂದೆ ನಾನೇ ತೋರಿಸಿಕೊಟ್ಟಿದ್ದೇನಲ್ಲವೇ? ಕಂಸ ನನ್ನ ಮಾವನಾದರೂ ದುಷ್ಟತನದಿಂದ ಮೆರೆದಿದ್ದಾನೆ. ಬಂಧು ಎಂಬ ಮಮಕಾರವಿಲ್ಲದೆ ನನ್ನ ಮಾವನನ್ನೇ ಕೊಂದವನು ನಾನು. ಅದನ್ನೇ ಉದಾಹರಣೆ ಆಗಿರಿಸಿಕೊಳ್ಳಬಹುದು. ಆದರೂ ಈ ಕಾಲಕ್ಕೆ ಕೇಳಿದ್ದರಿಂದ ಬಂಧುವೇ ಆಗಿದ್ದರು ದುಷ್ಟನಾಗಿದ್ದರೆ ಅವನು ವದಾರ್ಹನೇ ಹೌದು. ಹಾಗಾದ್ರೆ ಇನ್ನು ತಡ ಮಾಡಬೇಕೇ? ಬೇಡ ಸ್ವಾಮಿ, ನೀವು ಹೇಳಿದಂತೆ ಅವನನ್ನು ಕೊಲ್ಲುವುದಕ್ಕೆ ನಾವು ಪ್ರಯತ್ನವನ್ನು ಮಾಡುವ. ಕೌರವರಿರುವ ಸ್ಥಳ ತಿಳಿಯುವುದು ಯಾರಿಗೆ? ತಿಳಿದಿರುವುದು ಯಾರಿಗೆ? ಅದು ಭೀಮಸೇನನಿಗೆ. ಭೀಮಸೇನನಿಗಲ್ಲವೇ? ಅವನೇ ದಾರಿಯನ್ನು ತೋರಿಸಲಿ. ವೈಪಾಯನ ಸರೋವರ ಇದರಲ್ಲಿ ಅಡಗಿ ಕುಳಿತಿದ್ದಾನೆ. ಹೋಗಿ ಬಾಡಿದ ಎಬ್ಬಿಸುತ್ತೇನೆ, ಅವನನ್ನು ಕೊಂದು ಕೆಡಹುತ್ತೇನೆ. ಭೀಮಸೇನ, ಅವಸರಿಸಬೇಡ. ಸಾಮದಿಂದ ಅವನನ್ನು ಕರೆಯೋಣ. ಬಾರದಿದ್ದರೆ ಮತ್ತೆ ನಿನ್ನ ರೀತಿಯ ಪ್ರಯೋಗಕ್ಕೆ ಒಳಗಾಗೋಣ. ಆತನನ್ನು ಕರೆಯುವುದು. ಹಾ, ಕರೆಯಿರಿ ಕರೆಯಿರಿ ನೋಡೋಣ. ಮೊದಲಿಗೆ ಯಾರು? ಹಿರಿಯನಲ್ಲವೇ ಧರ್ಮಜ ನೀನು? ಹೌದು. ಪ್ರಯತ್ನಿಸಿ. ಆದಿತ್ಯ. ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಓ ಗೌರವ. ಕೇಳು ಕೌರವ ಪುತ್ರ ಮಿತ್ರಾದಿ ಬಾಂಧವ ಜಾಲವ ದಿಕ್ಕಿ ಸುಂದರದಿ ಬೀಳಲು ಬಹುದೇ ನೀದಾದವರಾದಳು ಕೇಳಿದ್ದ ಬಾಲಯ್ಯ ಮುದದಿ ಓ ಕೌರವೇಶ್ವರ, ಕುರುಕ್ಷೇತ್ರವೆಂಬ ಯುದ್ಧದಲ್ಲಿ ಅವಸಾನವಾಗಿ ನೀನು ಪಾಪಿಯಂತೆ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕೂತುಕೊಳ್ಳುವುದಕ್ಕೆ ಹೊರಟಿದ್ದೀಯ. ಎಲ್ಲ ಪಾಪಿ, ಎಲ್ಲ ಬಂಧು ಮಿತ್ರಾದಿಗಳನ್ನೆಲ್ಲ ಮುಗಿಸಿ ನೀನು ಮಾತ್ರ ನಿನ್ನ ಜೀವವನ್ನು ರಕ್ಷಣೆ ಮಾಡುವುದಕ್ಕಾಗಿ ನೀನು ಈ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದೀಯ. ಅಯ್ಯ, ಚಂದ್ರವಂಶದಲ್ಲಿ ಹುಟ್ಟಿದಂತಹ ನೀನು ಕ್ಷತ್ರಿಯ ಕುಲಕ್ಕೆ ಅಪಮಾನವೆಂಬಂತೆ ಈ ಕಾರ್ಯವನ್ನು ಎಸಗಿದ್ದೀಯ. ಆದ್ದರಿಂದ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಬಾಹೊರಗೆ ಬಾವರಗೆ ಯುದ್ಧವನ್ನು ಮಾಡು, ಯುದ್ಧವನ್ನು ಮಾಡು, ಬಾವರಗೆ. ಏನೂ ಪರಿಣಾಮ ಇಲ್ಲ, ಏನೇನೂ ಆಗಲಿಲ್ಲ. ಮತ್ತೆ ಬಂದಾನ ಅಧರ್ಮದ ಸಾಕಾರ ಮೂರ್ತಿ ಆ ಕೌರವ. ಈ ಧರ್ಮಜನ ಮಾತು ಅವನಿಗೆ ಪಥ್ಯವಾಗುವುದೇ? ಖಂಡಿತ ಇಲ್ಲ. ಹಾಗಾದರೆ ನಾನೊಮ್ಮೆ ಪ್ರಯತ್ನಿಸಲೇ? ಹೇಳಿ ಸ್ವಾಮಿ. ಎಲ್ಲವೂ ಬಂಡರ ಭವ ನೀನು ಕೌರವ? ಷಂಡರ ತಿಲಕ ಷಂಡರ ತಿಲಕ
ತನ್ನ ಸಾವನ್ನೇ ಬರೆಸಿಕೊಂಡ ಜಯದ್ರಥನೆಂಬ ಬಂಡರ ಭಾವ ಈ ಕೌರವ. ಷಂಡರ ಕುಲ ತಿಲಕ, ಇಳೆಯಲು ಹೇಡಿಗಳೊಡೆಯ. ಇವನ ಸಹಚರರು ಯಾರಲ್ಲ? ದುಶ್ಯಾಸನ, ಕರ್ಣ, ಶಕುನಿ ಮುಂತಾದವರು. ಅಂತಹ ಷಂಡರು, ಅಂತಹ ಹೇಡಿಗಳಿಗೆ ಒಡೆಯ ಯಾರು? ಕೌರವೇಶ್ವರ. ಅಂದೊಂದು ಮಾತು ಹೇಳಿದ್ದೆ ನೀನು, ಧರೆಯನ್ನು ಶರದ ಶಿರದಲ್ಲಿರಿಸಿದ್ದೇನೆ. ಅಂತಹ ಮಾತನ್ನಾಡಿದ ನೀನೇ ಇಂದು ಈ ಸರಸಿಯ ಆಳವನ್ನು ಸೇರಿ ಹೇಡಿಯಂತೆ ವರ್ತಿಸುತ್ತಾ ಇದ್ದೀಯಲ್ಲ. ಇದು ನಿನಗೆ ಭೂಷಣವೇ? ಅಲ್ಲವೇ ಅಲ್ಲ? ನನ್ನ ಮಾತನ್ನು ಕೇಳಿ ಮೇಲೆತ್ತು ಬಾರಯ್ಯ. ದೇವ, ಓ ಪ್ರವಚನವೋ ಆಶೀರ್ವಚನವೋ ಅರ್ಥ ಆಗಲಿಲ್ಲ. ಬೆಣ್ಣೆ ತಿಂದ ಬಾಯಲ್ಲಿ ಕ್ರೌರ್ಯ ಹೇಗೆ ಬಂದಿತ್ತು ದೇವ? ಹೇಗೆ ಬಂದಿತು? ಅಲ್ಲವೇ? ಅಲ್ಲವೇ ಅಲ್ಲ? ಇನ್ಯಾರಾದ್ರೂ ಇದ್ದಾರೆ ಕರೀಲಿಕ್ಕೆ? ಈಗ ಬೆಣ್ಣೆ ಕರಗಬೇಕಾದ್ರೆ ಬಿಸಿ ಆಗಲೇಬೇಕು. ಬಿಸಿ ಮುಟ್ಟಿಸ್ಬೇಕಲ್ಲ. ಮಾತೆನ್ನುವುದು ಕಾದ ಸೀಸವನ ಕಿವಿಗೆ ಚುಚ್ಚಿದಂತೆ ಇರಬೇಕು. ಹ, ಆದ್ರೆ ನಮ್ಮಿಂದ ಆಗಲಿಕ್ಕಿಲ್ಲ. ಹ. ನಿನ್ನ ಅನುಚರಿದ್ದಾರಲ್ಲ, ಪ್ರಯತ್ನಿಸಿ. ಅರ್ಥ? ಬೀದಿಯೊಳಗೆ ನೀರ ಹೊಕ್ಕಿದ್ದು. ಬೀದಿಯೊಳಗೆ ನೀರ ಹೊಕ್ಕಿದ್ದು. ಕುಲಕಪ ಖ್ಯಾತಿಯ ತಂದೆಯ ರಾಯ. ಎದುಕರು ಸಾರಗುವಂತೆ ಮಾತೆಯ ಭೂತಳಾಧಿಪನೆ ಬಾರಯ್ಯ. ಎಲ್ಲವೋ ಕೌರವ, ನನ್ನ ಅಣ್ಣನಾದಂತಹ ಭೀಮಸೇನನಿಗೆ ಹೆದರಿ ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆ ಅಲ್ಲ. ನಿನ್ನನ್ನು ಕರೆಯುವುದಕ್ಕಾಗಿ ಬಂದವನು ನಾನಾರು ಬಲ್ಲೆಯ? ಮಧ್ಯಮ ಪಾಂಡವನಾದಂತಹ ಪಾರ್ಥನಿದ್ದೇನೆ. ಹಾಗಾಗಿ ನೀರಿನೊಳಗಿಂದ ಎದ್ದು ಮೇಲೆ ಬಾ, ಮೇಲೆ ಬಾ, ಮೇಲೆ ಬಾ. ಫಲ ಪಾರ್ಥ. 2 ಗುಳ್ಳೆ ಅದ್ರ ಮೇಲೆ ಬಂತು, ಮತ್ತೇನೂ ಆಗ್ಲಿಲ್ಲ. ಯಮಳರು ಒಳಗಿದ್ದಿರ ಭದ್ರವ. ಕೌರವ ಯುದ್ಧ ಮಿಕ್ಕವನಾಗಿ ಹೋಗಿ ಹೆದರಿ ನೀರೊಳಗೆ ಅಡಗಿ ಕುಳಿತಿದ್ದೀಯಲ್ಲ. ನೀನು ಮಾಡಿದಂತಹ ಕೆಟ್ಟ ಕಾರ್ಯಗಳು, ಕೆಟ್ಟ ನುಡಿಗಳು ನನಗೆ ನೆನಪಾಗುತ್ತಿದೆ. ಅರಗಿನ ಮನೆಯಲ್ಲಿ ನಾವು ಸುಟ್ಟು ಹೋದೆವೆಂದು ಭ್ರಮಿಸಿ ನಮ್ಮ ಶ್ರದ್ಧೆ ಮಾಡಿದಂತಹ ಮೂರ್ಖ ನೀನು. ನಿನ್ನ ಅಂತಿಮ ಸಂಸ್ಕಾರಕ್ಕಾಗಿ ಕರೆಯುತ್ತಿದ್ದೇನೆ ನಾನು ನಕುಲ. ಬಾರ ಹೊರಗೆ. ಫಲ ಬಲ 2 ಕಪ್ಪೆ ಮೇಲೆ ಬಂತು. ನೋಡೋಣ ನೋಡೋಣ. ಎಂದು ಕುಲಾದಿ ಮುಟ್ಟಿ.
ನೀರಿನೊಳಗೆ ಕುಳಿತಿರುವೆಲ್ಲ ಇದು ಸಾಧ್ಯ ಹೊಂದಿದ್ದಾನೆ. ಸಾಮರ್ಥ್ಯವಿದ್ದರೆ ಹೇಳು ಹೇಳು. 2 ಅಲೆ ಮಾತ್ರ ಬಂತು, ಮತ್ತೇನು ಆಗ್ಲಿಲ್ಲ. ಇನ್ನು ಯಾರ ಮಾತು ಇವನಿಗೆ ಪಥ್ಯ ಆಗುವುದಿಲ್ಲ. ಹಾಗಿದ್ದಾಗ ಉಳಿದಿರುವುದು ಯಾರು? ಭೀಮಸೇನ, ಬರುವುದಿಲ್ಲ, ನಿನ್ನ ರೀತಿಯಲ್ಲಿ ಪ್ರಯತ್ನಿಸು. ಬರುವುದಿಲ್ಲ, ಬರುವುದಿಲ್ಲ. ಭೂತಳವು ತಿರುವಂತೆ ಕಟ್ಟಿದೆ. ಕೌರವ! ವಾದ ಸಂಭವನಂದು ಬಹುರೋಷಾದಿ ರೇಖದಿ ಜರೆದು ನುಡಿದನು ಸುಪ್ರತಾಪಕವ. ಎಲ್ಲ ಛೀ. ಎಲ್ಲ ಛೀ. ಎಲ್ಲ ಎಲ್ಲ ಛೀ! ಕಳವಿನ ಜೂಡಾಡುವ ಬಾರೈ, ಕಳವಿನ ಜೂಡಾಡುವ ಬಾರೈ, ಕಳವಿನ ಜೂಡಾಡುವ ಬಾರೈ. ಸಲಿಲಾಡೋ ನಿಮಗೆ ಸಲಿಲಾಡೋ ಆತಗೆ ಸುಮ್ಮನೆ ಮುಳುಗಿಯೇ. ಸುಲಿದು ಬಡವೆ ಸೀರೆಯ ಬಡ ಬಡ. ಎಲ್ಲ ಛೀ. ದುರ್ಬಕುಲ. ಎಲ್ಲ ಎಲ್ಲ ಛೀ! ನೃಪ ಕುಲಗಕ್ಕೆ ಕೊಲ್ಲಿ ಸಮಾನಾದಂತಹ ಕೌರವ ಬಾ ಮೇಲೆ. ಹಸುವಿನಲ್ಲಿ ಕಸುವಿದ್ದರೆ ಇದೋ ನಿನ್ನ ಆಜನ್ಮ ಶತ್ರುವಾಗಿರುವಂತಹ ಭೀಮಸೇನ ಕರೆಯುತ್ತಿದ್ದಾನೆ. ಬಾರಯ್ಯ, ಮಾನ ಗೇಡಿಯಂತೆ ನೀರಿನಲ್ಲಿ ಜಲಚರಿಗಳೊಂದಿಗೆ ಅಡಗಿ ಕುಳಿತೆಯ ರಣ ಹೇಳಿ. ಬಾರಯ್ಯ, ದೇಹ ದೇಶ ಎಷ್ಟು ನಿನಗೆ ಪ್ರಾಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಜೂಡು, ಕಳವಿನ ಜೂಜು. ಬಾರಯ್ಯ ಬಾರಯ್ಯ, ಜೂಜಾಡುವ. ತುಂಬಿದ ಸಭೆಯಲ್ಲಿ ಪಾಂಚಾಲಿಯ ಅವಮಾನಕ್ಕೆ ಪ್ರಯತ್ನಿಸಿದ ಆ ನಿನ್ನ ಕೈಗಳನ್ನು ಕತ್ತರಿಸುತ್ತೇನೆ. ಬಾರಯ್ಯ ಮೇಲೆ. ಏನು ಮಾಡ್ತೇನೆ ಗೊತ್ತಾ? ಆ! ನನ್ನ ಗದೆಯಿಂದ ಹಸುವನ್ನು ನೀಗಿಸುವಲ್ಲಿ ನಾನು ಪ್ರಯತ್ನ ಮಾಡುತ್ತೇನೆ. ಇದೋ ನಿನ್ನ ಆಜನ್ಮ ವೈರಿ ಭೀಮಸೇನ ನನಗೆ ಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತಯ್ಯ. ಬಾ, ಬರುವುದಿಲ್ಲ ಬರುವುದಿಲ್ಲ ಬರುವುದಿಲ್ಲ. ಬಾ, 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 ಬಾ. ಸಲಿಲ ತಂಬ ವಿದ್ಯೆಗಳು.
ಕಾವಲಿದ್ದೇನೆ. ಎದ್ದು ಮೇಲೆ ಬಂದೆ. ನನ್ನನ್ನು ಕುನ್ನಿ ಎನ್ನುವ ಹಾಗೆ ಕರೆದವ ಯಾರು? ಏ ಭೀಮಸೇನ, ಏ ಎಂಜಲು ತಿನ್ನುವವರೇ, ಇಡೀ ಗಧೆಯನ್ನು ಅರ್ಜುನ ತುಡುಕು ಗಾಂಧೀವತ್ತು ನಕುಲ ಸಹದೇವರು ಧರ್ಮರಾಯ ಎಲ್ಲರೂ ಒಂದಾಗಿ ಆದರೆಮ್ಮ ಇವರೊಳ್ ಒಬ್ಬನ ನೀನು ಸಾಧಿಸು ತಿಂದು ಗೆದ್ದರೆ ಮುಂದೆ ನಾನು ಮೇದಿನಿಯನ್ನು ಬಿಟ್ಟು ಮಿಕ್ಕವರದಿಂದ ತಮದ ಸೇವೆಯೊಳಿರುವೆವು ಕೇಳು ಮುನ್ನ ಕೇಳಯ್ಯ ಗುರುಕುಲಾಧೀಶನಂತಸದಿ ಐವರು ಒಂದಾಗಿ ಬನ್ನಿ. ಬನ್ನಿ. ನಿಲ್ಲಿ. ಗೌರವೇಶ್ವರ, ಇದುವರೆಗೆ ನೀ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದವ. ಹೇಳಿಯಂತೆ ಮುಳುಗಿದಂತಹ ನೀನು ಇವಾಗ ಎದ್ದುಕೊಂಡು ಬಂದಿದ್ದೀಯಲ್ಲ. ನಾವು ಮಾನವರಾದಂತಹ ನಮ್ಮ ಇವರಲ್ಲಿ ನೀನು ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧನಾಗಿ. ಐವರು ಒಂದಾಗಿ ಬನ್ನಿ. ಅದಾಗುವುದಿಲ್ಲ. ಯಾಕೆ ಗೊತ್ತಾ? ಐವರು ಪಾಂಡವರಿಂದ ಪೆಟ್ಟು ತಿಂದು ನೀನು ಸತ್ತು ಹೋದ್ರೆ ನಮಗೆ ಆ ಅಪವಾದ ಬೇಡ. ನೀನು ಭವಿಷ್ಯವನ್ನು ಈಗಲೇ ಹೇಳಬೇಡ. ಅದಾಗುವುದಿಲ್ಲ. ಐವರೊಂದಿಗೆ ನಿನಗೆ ಕಾದಾಡುವುದಕ್ಕೆ ಅಸಾಧ್ಯವೆಂಬುದಾಗಿ ನನಗೆ ಸಾಧ್ಯ ಇದೆ ಎನ್ನುವ ಹಾಗೆ ಕರೆಯುತ್ತಾ ಇದ್ದೇನೆ. ನಿನಗೆ ಸಾಧ್ಯ ಇದ್ದರೆ ನೀನು ಸರೋವರದಲ್ಲಿ ಮುಳುಗುತ್ತೀಯ. ಈಗ ಎದ್ದಿದ್ದೇನಲ್ಲ. ನೀನು ಎದ್ದು ಬಂದಿದ್ದೀಯ, ಅದಕ್ಕಾಗಿ ನಾನು ಹೇಳೋದು. ಮುಳುಗಿದವ ಅಲ್ಲೇ ಹೋಗ್ಲಿಲ್ಲಲ್ಲ, ನಾನು ಪುನಃ ಬಂದಿದ್ದೇನಲ್ಲ. ಇವನಾಗಿ ಮೂದಲಿಕೆಯ ಮಾತನ್ನು ಐವರೊಂದಿಗೆ ನನಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇದೆ. ಬನ್ನಿ. ಆಗುವುದಿಲ್ಲ. ಅದು ಧರ್ಮಸಮ್ಮತವಾಗುವುದಿಲ್ಲ. ಹಾಗೆ ಬಾ. ಹಾಗೆ ನಾನು ಯೋಥ ಹೇಳ್ತಾ ಧರ್ಮವಲ್ಲ, ಕ್ಷತ್ರಿಯ ಧರ್ಮವನ್ನು ನಾವು ಪಾಲಿಸಬೇಕಾಗಿದೆ. ಐವರು ಒಟ್ಟು ಸೇರಿಕೊಂಡು ಒಬ್ಬನನ್ನು ಒಡೆಯುವುದು ಯಾವ ಧರ್ಮವೂ ಸಮ್ಮತವಾಗುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾವು ಐವರಲ್ಲಿ ನಿನಗೆ ಯಾರು ಸಮ್ಮತ ಇದ್ದಾರೆ, ನೀನು ಯಾರಲ್ಲಿ ಕಾದಾಡುವುದಕ್ಕೆ ಸಿದ್ಧನಿದ್ದೀಯ, ಅವರಲ್ಲಿ ನೀನು ಕಾದಾಡಿ ಸೋತೆ ಅಂತ ಆದ್ರೆ ನಿನಗೆ ಈ ಮೇದಿನಿಯನ್ನೇ ನಿನಗೆ ಬಿಟ್ಟುಕೊಟ್ಟು, ನೀವು ಸೋತ್ರೆ ಮೇದಿನಿ ನನಗೆ. ಹೌದು, ಮೇದಿನಿ ನಿನಗೆ ಕೊಟ್ಟು ನಾವು ಐವರು ನಿನ್ನ ಸೇವಕರಾಗಿರುತ್ತೇವೆ. ಆದ್ದರಿಂದ ನಿನಗೆ ಯಾರು ಬೇಕು ಅವರನ್ನು ನೀನು. ಐವರಲ್ಲಿ ಒಂದಾಗಿ ಯುದ್ಧ ಮಾಡುವುದು ಯೋಧ ಧರ್ಮವಲ್ಲ. ಐವರಲ್ಲಿ ಓರ್ವನನ್ನು ಆರಿಸಿಕೊಳ್ಬೇಕು. ಹಾಗಿದ್ರೆ ನೀನು ಯುದ್ಧಕ್ಕೆ ಸಿದ್ಧನಿದ್ದೀಯಾ? ನಿನ್ನಯ ಬಲು ಹೇನು 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 ಬಲು ಹೇನು ಬಲು ಹೇನು ಮಾರುತಿ ಎಂದು ನಿರೀಕ್ಷಿಸೆನು ಮಾರುತಿ ಎಂದು ನಿರೀಕ್ಷಿಸೆನು ಸಣ್ಣವ ಅರ್ಜುನ ಸಣ್ಣವ 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 ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಚಿನ್ನರು 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 ಯಮಳರು ಇನ್ನೇ ಜೀವನ ಎಂದಿನಿಗೆ ಬಿಡು ನಿನ್ನಯ ಬಲು ಹೇನು ನಿನ್ನಯ ಬಲು ಹೇನು ಮಾರುತಿಯನ್ನು ನಿರೀಕ್ಷಿಸೆನು ಧರ್ಮರಾಯ,
ಆರಿಸಿಕೋ ಎನ್ನುವ ಹಾಗೆ ನೀನು ಯುದ್ಧಕ್ಕೆ ಕರೆಯುತ್ತಾ ಇದ್ದಿ. ನೀನು ಯುದ್ಧಕ್ಕೆ ಸಿದ್ಧನಿದ್ದಿ. ನಗಬೇಕೋ ಅಳಬೇಕೋ ಎನ್ನುವ ಹಾಗೆ ನನಗರ್ಥವಾಗುತ್ತಾ ಇಲ್ಲ. ನಿನಗೆ ಸಾಮರ್ಥ್ಯ ಇಲ್ಲ ಎನ್ನುವ ಹಾಗೆ ಯಾವತ್ತೂ ನಾನು ಹೇಳುವುದಿಲ್ಲ. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದ ಮೇಲೆ ಅದೆಷ್ಟೋ ಬಾರಿ ನಿನ್ನದಾದಂತಹ ಸಾಮರ್ಥ್ಯವನ್ನು ನೀನು ತೋರ್ಪಡಿಸಿದವ. ಹಾಗೆಂದು ಈ ಕೌರವೇಶ್ವರನೊಂದಿಗೆ ಯುದ್ಧ ಮಾಡುವುದಕ್ಕೆ ನೀನು ಸಮರ್ಥನೆಯಲ್ಲ. ಯಾಕೆ ಬಲ್ಲಯೋ? ಯುದ್ಧವನ್ನು ಮಾಡುವುದಕ್ಕೆ ಕೇವಲ ಶರೀರ ಬಲ ಇದ್ರೆ ಸಾಕಾಗುವುದಿಲ್ಲ, ಮನೋಬಲ ಬೇಕು. ವಿರೋಧಿಯ ನಾಶವನ್ನು ಮಾಡ್ತೇನೆ, ವಿರೋಧಿಯ ಶಿರಸ್ಸನ್ನು ಛೇದಿಸುತ್ತೇನೆ ಎನ್ನುವಂತಹ ಛಾತಿ ಇದ್ದರೇನೆ ಶರೀರ ಬಲಕ್ಕೆ ಬೆಲೆ ಬರುವುದಕ್ಕೆ ಸಾಧ್ಯ. ನಿನಗೆ ಶರೀರ ಬಲ ಇದ್ರೂ ಕೂಡ ಆ ಮನೋಬಲ ನಿನಗಿಲ್ಲ. ಎಷ್ಟಾದರೂ ಕೌರವ ನಮ್ಮವರೇ ಎನ್ನುವಂತಹ ಮೃದು ಧೋರಣೆ ನಿನ್ನದು. ಆದ ಕಾರಣ ನನ್ನೊಂದಿಗೆ ಯುದ್ಧ ಮಾಡುವಲ್ಲಿ ನೀನು ಶಕ್ತನಲ್ಲ. ಆದ ಕಾರಣ ನೀನೇನು ಮಾಡಬೇಕು ಗೊತ್ತುಂಟ? ಪಂಚಾಂಗ ಭಟ್ಟನಾಗಿ ಅಲ್ಲ, ದೇವರ ಕೋಣೆಗೆ ಹೋಗಿ ಪೂಜಾದಿ ಕೈಂಕರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ನೀನು ಸಮರ್ಥ. ಹಾಗಾದರೆ ನಾನು ಆಗುವುದಿಲ್ಲ. ನೀನಾಗಿದ್ದಾರೆ ನಿನಗೆ ಸರಿ ಹೋಗುವವರು. ಅರ್ಜುನ 3 ಲೋಕದ ಗಂಡ ಎನ್ನುವಂತಹ ನೆಗಳ್ತೆಯನ್ನು ಪಡೆದವ. ಆದ್ರೆ ಏನು ಮಾಡೋಣ? ಅವ ಕಲಿತಂತಹ ವಿದ್ಯೆಯಾದರೂ ಯಾವುದು? ಚಾಪ ವಿದ್ಯೆ, ಧನುರ್ವಿದ್ಯೆ. ಗದಾಯಿ ವಿದ್ಯೆಯ ಮುಂದೆ ಚಾಪ ವಿದ್ಯೆ ಏನೂ ಅಲ್ಲ. ಈ ಮೊಣಗಂಟು ಸರಿಯಾಗಿ ತಿರುಗುತ್ತದೆ ಅಂತ ಆದ್ರೆ, ಒಳ್ಳೆ ಬುದ್ಧಿಶಕ್ತಿ ಉಂಟು ಅಂತ ಆದ್ರೆ, ಎಂತವನಿಗೂ ಚಾಪ ವಿದ್ಯೆಯನ್ನು ಪ್ರಯೋಗಿಸುವುದಕ್ಕೆ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳಿಗೂ ಸಾಧ್ಯ ಉಂಟು. ಪುರುಷ ಸಿಂಹಗಳ ವಿದ್ಯೆ ಯಾವುದು? ಗದಾ ವಿದ್ಯೆ. ನಾನು ಸರಿಯಾಗಿ ಗದೆಯನ್ನು ತಿರುಗಿಸಿದೆ ಎಂದಾದ್ರೆ ಏನಾಗಿದೆ ಎನ್ನುವ ಹಾಗೆ ಅರ್ಜುನನಿಗೆ ಹೇಳುವುದಕ್ಕೆ ಕಷ್ಟವಾದೀತು. ನನ್ನೊಂದಿಗೆ ಯುದ್ಧ ಮಾಡುವಲ್ಲಿ ಆತ ಶಕ್ತನಲ್ಲ. ಅವನಿಗೆ ಬೇರೆ ಒಂದು ಕ್ಷೇತ್ರ ಉಂಟು. ಅವ ಹೋಗಿ ಎಲ್ಲಿಯಾದರೂ ನಾಟ್ಯ ಕಲಿಸಲಿ, ಸ್ತ್ರೀ ವೇಷ ಮಾಡಿ ತಥೋಂಗ ದಿಕ್ಕು ತಕ್ಕ ತದಿಗಿಣತಂ ಆಗೋದಿಲ್ಲ. ಸ್ವಲ್ಪ ಮುಂದೆ ಬರಲಿ. ಇವರಿಬ್ಬರ ಹೆಸರು ನಕುಲ, ಸಹದೇವ. ಇವರನ್ನು ಯುದ್ಧಕ್ಕೆ ನಾನು ಆಯ್ದುಕೊಳ್ಬೇಕು. ಇವರಿರುವರು ಒಂದೇ ಸಂದರ್ಭದಲ್ಲಿ ಒಂದೇ ರಥವನ್ನು ಏರಿ ಯುದ್ಧ ಮಾಡಿದ್ರು ಎಂದಾದ್ರೆ ಇವರನ್ನು ಗೆದ್ದುಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗ್ತದ? ಇವರಿರುವರು ಒಂದಾಗಿ ಯುದ್ಧ ಮಾಡುವ ಹಾಗಿಲ್ಲ. ನೀನೇ ಹೇಳಿದೆಯಲ್ಲ, ಒಬ್ಬನನ್ನು ಆರಿಸಿಕೋ ಎನ್ನುವ ಹಾಗೆ. ಆದ ಕಾರಣ ಇವರಿಂದ ಸಾಧ್ಯವೇ ಇಲ್ಲ. ಇವರು ಯಾವುದಕ್ಕಾದೀತು? ಗೋವುಗಳನ್ನು ಮೇಯಿಸುವುದಕ್ಕೋ ಅಶ್ವಗಳನ್ನು ರಕ್ಷಿಸುವುದಕ್ಕೆ ಇವರಾಗಬಹುದಷ್ಟೇ ಹೊರತು ನನ್ನೊಂದಿಗೆ ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ನಿಮ್ಮಲ್ಲಿ ಯಾರೂ ಇಲ್ಲ ಎನ್ನುವ ಹಾಗೆ ನಾನು ಹೇಳುತ್ತಾ ಇಲ್ಲ. ನನ್ನ ಓರ್ವ ಪ್ರಬಲ ಪ್ರತಿಸ್ಪರ್ಧಿ ಇದ್ದಾನೆ. ಯಾರವ? ವಾಯು ಸಂಜಾತ ಮಾರುತಿ. ಆ ಮಾರುತಿಯನ್ನು ನನ್ನ ಮುಂದೆ ನೀನು ಬಿಡಬೇಕು. ಯಾಕೆ ಬಲ್ಲಯ್ಯ? ಬಾಜೆಯ ನಿತ್ತಿಹನು, ಬಾಜೆಯ ನಿತ್ತಿಹನು, ಬಾಜೆಯ ಇತ್ತಿಹನು. ಇವನನ್ನೇ ಆರಿಸುವುದಕ್ಕೆ ಬಲವಾದಂತಹ ಕಾರಣವಿದೆ. ನನ್ನ ಪ್ರಬಲ ಪ್ರತಿಸ್ಪರ್ಧಿ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಒಂದೇ ಗುರುಗಳ ಕೈಯಿಂದ
ನಾವೀರುವರು ಗಧಾವಿದ್ಯೆಯನ್ನು ಕಲಿತವರಿದ್ದೇವೆ. ಇದಕ್ಕಿಂತಲೂ ವಿಶೇಷವಾದಂತಹ ಒಂದು ಕಾರಣವಿದೆ. ತುಂಬಿದಂತಹ ಸಭೆಯಲ್ಲಿ ಆ ದ್ರೌಪದಿಯ ಸೀರೆಯನ್ನು ಸೆಳೆದ ಆ ಸಂದರ್ಭದಲ್ಲಿ ಇವ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಐವರಲ್ಲಿ ನಾಲ್ವರು ಸುಮ್ಮನೆ ಕುಳಿತಿರಿ. ಅವ ಒಂದು ವಿಶೇಷವಾದ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಕೌರವನ ತೊಡೆಯನ್ನು ಮುರಿಯುತ್ತೇನೆ ಎನ್ನುವ ಹಾಗೆ. ಆದ ಕಾರಣ ಓರ್ವ ಕ್ಷತ್ರಿಯನಾಗಿ ಇನ್ನೋರ್ವ ಕ್ಷತ್ರಿಯನಿಗೆ ಆಡಿದಂತಹ ಮಾತುಗಳನ್ನು ನಡೆಸುವುದಕ್ಕೆ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಡಬೇಕಾಗಿ ಬರ್ತದೆ. ಆದ ಕಾರಣ ತಡ ಮಾಡಬೇಡ. ಆ ಭೀಮಸೇನನನ್ನು ನನ್ನ ಮುಂದೆ ಯುದ್ಧಕ್ಕಾಗಿ ಕಳುಹು. ಭೀಮಸೇನ ನೃಪನನ್ನು ಬಿಡಿದಂತೆ ಕರುಣಾದಿ ಬಲರಾಮನು ನೋಡಿ ಕುರುದಾಯಗಿಂತೆಂದನು. ಗುರುಭ್ಯೋ ನಮಃ. ವಿಶ್ವೋತ್ತಮ ಎದ್ದೇಳು. ಗುರುಗಳೇ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಸರಿಯಾಗಿ ನೋಡಿರಿ. ಕೌರವನ ಪಕ್ಷದಲ್ಲಿ ನಾನು ಓರ್ವನೇ ಉಳಿದುಕೊಂಡಿದ್ದೇನೆ. ಐವರು ಪಾಂಡವರು ಇನ್ನು ಉಳಿದಿದ್ದಾರೆ. ಇದಕ್ಕೆ ಕಾರಣ ಮತ್ಯಾರು ಅಲ್ಲ, ಬಳಿಕ ನನ್ನ ಮಗ ನೋಡಿ ನೀನುಳು ಇದೆ ನಿನ್ನವನ ಸುಧೀರ ಯಾರನ್ನು ಕಾಣ್ತಾ ಇದ್ದೇನೆ? ತೀರ್ಥಯಾತ್ರೆಗೆ ಹೋದಂತಹ ಸಂದರ್ಭ. ನಾನೊಂದು ಹಾಗೆ ಇದ್ದಾರೆ. ಕೌರವ ಒಬ್ಬನೇ ಇದ್ದಾನೆ. ಭೀಮನಿಗಾದರೂ ಸಾಯಬಹುದಿತ್ತಲ್ಲ. ಯಾರಿಗಾದ್ರೂ ಒಬ್ಬರಿಗಾದ್ರೂ ಸಾಯಬಹುದಲ್ಲ. ಅಣ್ಣ ಓ, ಈಗ ನಿನಗೆ ಸಿಟ್ಟು ಹಾಗ? ನೀನು ಯಾಕಣ್ಣ ಸಿಟ್ಟು ಮಾಡು? ಅಣ್ಣ ನೀನೇ ರೀತಿ ನುಡಿವರೇ ಪಕ್ಷವನ್ನು ಮಾಡಲು ಸುರರು ಜನೆಯರೇ ಇನ್ನವರಲ್ಲಿ ಹೆಚ್ಚು ನಮಗೇನು ಮಾಡೆ ಮುಂದಿವರಿಂದಾದ ಕುಂದೇನು ಅಣ್ಣ ನೀನಿ ರೀತಿ ನುಡಿವರೇ ಅಣ್ಣ, ನಿನ್ನ ಮಾತನ್ನು ಕೇಳಿ ಇದಕ್ಕೆ ಏನು ಉತ್ತರಿಸಬೇಕು ಅಂತಲೇ ಗೊತ್ತಾಗುತ್ತಾ ಇಲ್ಲ. ಗುರುಗಳೇ, ಅವ ಮಾತನಾಡುವುದಕ್ಕೆ ಅವಕಾಶ ಕೊಡಬಾರದು. ಅವನ ನಾಲಿಗೆ ಅಂದ್ರೆ ಎರಡು ಬಾಯಿ ಕತ್ತಿ. ಅದು ಆ ಕಡೆಗೂ ತಾಗ್ತದೆ, ಈ ಕಡೆಗೂ ತಾಗ್ತದೆ. ಸ್ವಲ್ಪ ಎಚ್ಚರಿಕೆ. ಅಣ್ಣ, ನಾನು ಹೇಗೆಂತ ನಿನಗೆ ಗೊತ್ತಿಲ್ವಾ? ನನಗೆ ಹೆಚ್ಚು ಗೊತ್ತಿರೋದು ನನಗೆ ನಿನ್ನ ಬಗ್ಗೆ. ಈಗ ನಾವೇ ಯುದ್ಧ ಮಾಡಬೇಕು ಅಂತ ಹೇಳುವುದ ನೀನು? ಮತ್ತೆಂತ ಮಾಡ್ಬೇಕು ಅಂತ ಹೇಳಿದ್ರೆ? ಮತ್ತಿನ್ನೇನಣ್ಣ, ಪಕ್ಷಪಾತ ಮಾಡುವುದೇ ನಾವು. ಮತ್ತೆ ನನ್ನ ಶಿಷ್ಯೋತ್ತಮ ಒಬ್ಬನೇ ಇದ್ದಾನಲ್ಲ, ಪಕ್ಷಪಾತವಲ್ವ ಇದು? ನೀನು ನಿನ್ನ ಶಿಷ್ಯ ಅಂತ ಮಾತ್ರ ನೋಡ್ತಾ ಇದ್ದಿ. ನಮ್ಮ ಬೀಗರಲ್ವೇ ಇವರು? ನಿನ್ನ ತಂಗಿಯನ್ನು ಯಾರಿಗೆ ಕೊಟ್ಟದ್ದು? ಈ ಅರ್ಜುನನಿಗಲ್ವೇ? ಅದು ಹೌದು. ಸಂಬಂಧವನ್ನು ನೋಡ್ಬೇಕಲ್ಲಣ್ಣ. ಮತ್ತೆ ನಾವೇ ಯಾಕೆ ಸುಮ್ಮನೆ ವಾದವನ್ನು ಮಾಡುವುದು? ಈಗ ನೀನು ಬಂದದ್ದು ಒಳ್ಳೆಯದೇ ಆಯ್ತು. ಇಲ್ಲೀಗ ಕೌರವರಿಗೂ ಪಾಂಡವರಿಗೂ ಒಂದು ಯುದ್ಧ ಆಗ್ತಾ ಉಂಟು. ಕುರುಕ್ಷೇತ್ರ ಆಗ್ತಾ ಉಂಟು. ಹೌದಲ್ಲ? ಆ ಚಂದವನ್ನು ನಾವು ನೋಡೋಣ. ಇವರೀರ್ವರ ಯುದ್ಧದಲ್ಲಿ ತೀರ್ಪುಗಾರರಾಗಿ ನಾವು ಭಾಗವಹಿಸೋಣ. ನಾನು ತೀರ್ಪುಗಾರನಾಗಿ ಮತ್ತೆ ಆಗಬಹುದು. ನಿನ್ನ ನೇತೃತ್ವದಲ್ಲೇ ಆಗುವುದಿತ್ತು. ಆಗಲಿ. ಆಗ್ಬೋದಲ್ಲ? ಗುರುಗಳೇ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಅಡಿಗಡಿಗೆ ಅಧರ್ಮವೇ ನಡೆದಿದೆ. ಆದರೆ ಕಳೆದ ವಿಚಾರವಾಗಿ ನಾನು ಯೋಚಿಸುತ್ತಾ ಇಲ್ಲ. ಇನ್ನು ಮುಂದೆ ನಿಮ್ಮ ಸಮಕ್ಷದಲ್ಲಿ ಧರ್ಮ ಯುದ್ಧ ನಡೆಯಬೇಕು. ಹೌದು, ಗದಾಯುದ್ಧ. ಗದಾಯುದ್ಧದ ನಿಯಮಗಳೆಲ್ಲ ಗೊತ್ತುಂಟಲ್ಲ ನಿಮಗೆ? ನಿನಗೆ ಪ್ರಿಯ, ನಿನಗೆ ಹೇಳಬೇಕು ಅಂತಿಲ್ಲ. ಇಲ್ಲಲ್ಲ. ಕಂಠದಿಂದ ಮೇಲೆ, ಸೊಂಟದಿಂದ ಕೆಳಗೆ ಭೀಮ ಹೊಡೆಯುವ ಹಾಗಿಲ್ಲ. ನಿನ್ನ ಶಿಷ್ಯರು ಹೊಡೆಯುವ ಹಾಗಿಲ್ಲ. ಅದು ಹಾಗೆ ಅಲ್ವ? ಮತ್ತೆ ಸರಿ, ಹಾಗಾದ್ರೆ
ಎಲ್ಲಾ ಕೌರವ ಏನೋ ಅನ್ನ ಧ್ವಂಸಿ ಇದೋ ಹೊಟ್ಟೆಬಾಕ. ಈ ಅಣ್ಣ ತಮ್ಮಂದಿರ ಮುಂದೆ ಇಂದು ನಮ್ಮ ಯುದ್ಧ, ಗುರುಗಳ ಮುಂದೆ ನಮ್ಮ ಯುದ್ಧ. ಜಾಗ್ರತೆ. ಮೊದಲು ನಿನ್ನ ನಡೆಸಿದಂತಹ ಕಪಟ ಯಾವುದೂ ಇಲ್ಲಿ ನಡಿಲಿಕ್ಕಿಲ್ಲ. ಸೀರೆ ಎಳೆದೆಯಾ, ವಿಷ ಕುಡಿಸಿದೆಯಾ, ಅರಗಿನ ಮನೆಯಲ್ಲಿ ನಾವು ಸುಟ್ಟು ಹೋಗಿದೆ ಎನ್ನುವ ಹಾಗೆ ಜೀವಂತ ಇರುವಾಗಲೇ ನಮ್ಮ ಶ್ರಾದ್ದ ಮಾಡಿದೆಯಾ? ಅಂದು ನಮ್ಮ ದ್ರೌಪದಿಯ ಸೀರೆಯನ್ನ ಎಳೆದಾಗ ತೊಡೆ ತಟ್ಟಿ ತೊಡೆ ಏರುವಂತೆ ಕೇಳಿಕೊಂಡೆಯ? ಈ ಭೀಮ ಇಂದು ಊರು ಭಂಗಕ್ಕಾಗಿ ನಿಂತಿದ್ದಾನೆ. ಸುಮ್ಮನೆ ಮಣಿದು ಹೋದರೆ ಬದುಕಿ ಬಿಡದ ಅವಕಾಶ ಕೊಟ್ಟೆನು. ಎಲ್ಲ ಗದೆ ನಿನ್ನ ಪ್ರಾಣ ತೆಗಿತದೆ. ನನ್ನ ಪ್ರಾಣ ತೆಗೆಯುವುದಲ್ಲ, ನೀನು ಯಾವುದರಲ್ಲಿ ನಿಪುಣ ಬಲ್ಲೆಯೋ ಹೇಳು. ಕ್ಷಣದಲ್ಲಿ ನಿನ್ನನ್ನು ಮುಗಿಸುತ್ತೇನೆ. ಹೇಳಿದೆಯಲ್ಲ, ನಿನಗೆ ಅರೆಕ್ಷಣ ಬೇಕಿರುವುದು ಯಾವುದಕ್ಕೆ? ಊಟ. ಊಟದಲ್ಲಿ ನೀನು ನಿಪುಣ. ನಿನಗೆ ಎಂತಹ ಊಟವೂ ಆಗ್ತದೆ, ವಿಷವೂ ಆಗ್ತದೆ, ಕೊಳೆತದ್ದೂ ಆಗುತ್ತದೆ. ಯಾವುದನ್ನು ಕೂಡ ನೀನು ಜೀರ್ಣಿಸುವ ಬಕನ ಬಂಡಿ ಅನ್ನವನ್ನು ತಿಂದು ಜೀರ್ಣಿಸಿಕೊಂಡವ. ಏ ಭೀಮ,
ಇದುವರೆಗೆ ನೀನು ಜೀವನದಲ್ಲಿ ಬಹಳಷ್ಟು ಉಂಡೆ. ಇನ್ನು ಒಂದು ಊಟ ನನಗೆ ಮಾಡಬೇಕು ಅಂತ ಉಂಟು, ನಿನ್ನ ಬೊಜ್ಜದ ಊಟ. ಎಲ್ಲ ಆ ದ್ಯೂತದ ಸಂದರ್ಭದಲ್ಲಿ ನಿನ್ನ ಈ ಬೊಬ್ಬಾಟ ಎಲ್ಲಿಗೆ ಹೋಗಿತ್ತು? ಯುದ್ಧಕ್ಕೆ ಸಿದ್ಧರಿದೆಯಲ್ಲ, ಬಾ. ಮತ್ತಧಿಕ ಬಂದು ನದುಪಿರಲಿ ಮತ್ತಧಿಕ ಸಂತೋಷದುಪಿರಲಿ ಸಂತೋಷದುಪಿರಲಿ ಇತ್ತ ಕೌರವ ಧರ್ಮಜಾದಿ ಭಟೋತ್ತಮರ ಕರೆದು ನುಡಿದನು ಮಾತಾದ ಮೂಡಿಯಲಿ. ಧರ್ಮಜಾದಿ ಭಟೋತ್ತಮರ ಕರೆದು ನುಡಿದನು ಮಾತಾದ ಮೂಡಿಯಲಿ. ಈ ಕೌರವೇಶ್ವರರ ಜೀವನದಲ್ಲಿ ಅತ್ಯಂತ ಸಂತೋಷದ ಕ್ಷಣ ಇದು. ನನ್ನ ಪ್ರಬಲ ಪ್ರತಿಸ್ಪರ್ಧಿ ಭೀಮಸೇನ ಧರಾಶಾಹಿಯಾಗಿದ್ದಾರೆ. ಹಾಗಿದ್ರೆ ನಮ್ಮವರನ್ನೆಲ್ಲ ಕರೆದು ಸಂತಸದಲ್ಲಿ ಈ ಒಂದು ವಿಷಯವನ್ನು ಆಚರಿಸಲೇಬೇಕು. ತಮ್ಮ ದುಶ್ಯಾಸನ, ಮಿತ್ರ ಕರ್ಣ, ಭಾವ ಸೈಂಧವ, ಭಾವ ಶಕುನಿ, ಬನ್ನಿ ಬನ್ನಿ ಬನ್ನಿ. ನೋಡಿ ಯಾರನ್ನು ನಾನು ಕರೆಯುತ್ತಾ ಇದ್ದೇನೆ. ಮಿತ್ರನಾದಂತಹ ಕರ್ಣನಾಗಲಿ, ತಮ್ಮನಾದಂತಹ ದುಶ್ಯಾಸನನಾಗಲಿ, ಭಾವನಾದಂತಹ ಸೈಂಧವನಾಗಲಿ, ಮಾವನಾದಂತಹ ಎಲ್ಲರನ್ನು ನಾನು ಕಳೆದುಕೊಂಡಿದ್ದೇನೆ. ನನಗದು ನೆನಪೇ ಆಗಲಿಲ್ಲ ಈ ಸಂದರ್ಭದಲ್ಲಿ. ಹಾಗಿದ್ರೆ ಏನು ಮಾಡೋಣ? ಹೇಗಾದರೂ ಈ ಒಂದು ವಿಷಯವನ್ನು ಉತ್ಸವೋಪಾದಿಯಲ್ಲಿ ನಾವು ಆಚರಿಸಲೇಬೇಕಾಗಿದೆ. ನಮ್ಮವರು ಇಲ್ಲದಿದ್ರೆ ಏನಂತೆ, ನಮ್ಮ ವಿರೋಧಿಗಳಿದ್ದಾರಲ್ಲ ಅವರನ್ನು ಕರೆದು ಮೂದಲಿಸಿ ಈ ದೃಶ್ಯವನ್ನು ತೋರಿಸ್ತೇನೆ. ಓ ಧರ್ಮಜ, ನೋಡಿರಿ ಧರ್ಮಜ ಫಲ್ಗುಣೋದಿಗಳು ನೋಡಿರಿ ಫಲ್ಗುಣೋದಿಗಳು
ಕಂಸನ ನೋಡುವುದಕ್ಕೆ ಖಂಡಿತವಾಗಿಯೂ ಸಿಗುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ತಮ್ಮನಾದಂತಹ ಭೀಮಸೇನ ತೆರೆಗೆ ಹೊರಗಿದಂತಹ ಅಂದವನ್ನು ನೋಡು. ಅರ್ಜುನನ ಕ್ರೋಧದೇವರು ನಿಮ್ಮ ಅಣ್ಣನಾದಂತಹ ಭೀಮಸೇನನ ಪರಿಸ್ಥಿತಿಯನ್ನೊಮ್ಮೆ ನೋಡಿ. ಭೀಮಸೇನನ ಹೊಟ್ಟೆಯ ಸುತ್ತಳತೆಯನ್ನು ಇದುವರೆಗೆ ಪ್ರಪಂಚದಲ್ಲಿ ಯಾರಿಗೂ ಅಳತೆ ಮಾಡುವುದಕ್ಕಾಗಲಿಲ್ಲ. ಈಗ ಮಾಡುವುದಾದ್ರೆ ಒಂದು ಅವಕಾಶ ಉಂಟು. ಯಾಕೆ? ಬಿದ್ದಿದ್ದಾನೆ. ಮರ ಬಿದ್ದಾಗ ಚಂದ, ಭೀಮ ಎದ್ದಾಗ ಚಂದ. ಅವನ ಹೊಟ್ಟೆ ನೋಡಬಾರ್ದ? ದೊಡ್ಡ ಒಂದು ಪರ್ವತದ ಶಿಖರದ ಹಾಗೆ ಕಾಣಿಸ್ತಾ ಉಂಟು. ಆತನನ್ನು ಮಾತನಾಡಿ, ಒಂದೆರಡು ಮಾತನಾಡಿ. ದೊಡ್ಡ ಮಾವಿನ ಮರ ಬಿದ್ದ ಹಾಗೆ ಬಿದ್ದಿದ್ದಾನೆ, ಯಾರಿಗೂ ಉಪದ್ರ ಇಲ್ಲ, ಒಂದು ಬದಿಯಲ್ಲಿ ಬಿದ್ದಿದ್ದಾನೆ. ಇಷ್ಟೆಲ್ಲ ನಾನು ಪಚಾರಿಸುತ್ತಾ ಇದ್ದೇನೆ. ಈ ನಾಲ್ವರ ಮುಖದಲ್ಲಿ ಸ್ವಲ್ಪವೂ ಭಾವ ಬದಲಾವಣೆಯಾಗುತ್ತಾ ಇಲ್ಲ, ಬೇಸರದ ಕಳೆ ಕಾಣಿಸುತ್ತಾ ಇಲ್ಲ. ಯಾಕೆ ಎನ್ನುವ ಹಾಗೆ ನನಗರ್ಥವಾಯಿತು. ಭೀಮಸೇನ ಮಡಿದ ವಿಚಾರದಲ್ಲಿ ಇವರೆಲ್ಲರಿಗೂ ಸಮಾಧಾನವಿದೆ, ಸಂತೋಷ ಇದೆ. ಯಾಕೆ? ಅರಣ್ಯದಲ್ಲಿ ಭಿಕ್ಷಾಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಭಿಕ್ಷಾನ್ನ ಎಲ್ಲವನ್ನು ಇವ ತಿಂದು ಮುಗಿಸುತ್ತಾ ಇದ್ದ. ಇವರು ಎಷ್ಟೋ ದಿನ ಉಪವಾಸ ಮಲಗಿದ್ದುಂಟು. ಭೀಮಸೇನ ಸತ್ತ ಕಾರಣ ನಾಳೆ ಕಾನನಕ್ಕೆ ಹೋಗಲೇಬೇಕು. ಸಿಕ್ಕಿದಂತಹ ಭಿಕ್ಷಾನ್ನದಲ್ಲಿ ತಾಯಿ ಹಾಗೂ ನಾಲ್ವರು ಹೊಟ್ಟೆ ತುಂಬ ತಿನ್ನಬಹುದಲ್ಲ ಎನ್ನುವಂತಹ ಸಮಾಧಾನವಾಗಿರಬೇಕು. ಎಡೆ ಅದಲ್ಲ ನಾನು ಆಲೋಚನೆ ಮಾಡುವುದು. ಓ, ಅಲ್ಲಿ ಯಾರು ಕಾಣಿಸುತ್ತಾ ಇರುವುದು? ಪಾಂಡವರ ಮಡದಿಯಾದಂತಹ ದ್ರೌಪದಿ. ಛೇ, ಅವಳು ಇದನ್ನು ಯಾವ ರೀತಿಯಲ್ಲಿ ಆಚರಿಸುತ್ತಾಳೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ವೈಧವ್ಯ ಇವರಲ್ಲಿ ಓರ್ವ ಮಡಿದು ಹೋಗಿದ್ದಾನೆ. ಹೇಗೆ ವೈಧವ್ಯವನ್ನು ಆಚರಿಸುವುದು? ಹಣೆಯಲ್ಲಿರುವಂತಹ ಸಿಂಧೂರದಲ್ಲಿ 5ರಲ್ಲಿ 1 ಭಾಗ ಮಾತ್ರ ಒರೆಸುವುದ? ಅಲ್ಲ, ಸಂಪೂರ್ಣ ಒರೆಸಬೇಕು ಅಂತ ಉಂಟ? ಅಲ್ಲ, ಕಾಲು ಉಂಗುರ ಉಂಟು ಅಂತ ಆದ್ರೆ 5 ಸುಳಿ ಉಂಟು ಅಂತ ಆದ್ರೆ ಅದರಲ್ಲಿ 1 ತುಂಡು ಮಾಡಿ 4 ಮಾತ್ರ ಇಟ್ಟುಕೊಳ್ಳುವುದ? ಯಾವ ರೀತಿಯಲ್ಲಿ ವೈಧವ್ಯನ್ನು ಆಚರಿಸುತ್ತಾಳೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಖಂಡಿತವಾಗಿಯೂ ಅವಳಿಗೆ ಬೇಸರವಾಗುವುದಕ್ಕೆ ಸಾಧ್ಯ. ಯಾಕೆ? ಈ 5ರಲ್ಲಿ ಹೆಚ್ಚು ದ್ರೌಪದಿ ಪ್ರೀತಿಸುತ್ತಾ ಇದ್ದದ್ದು ಭೀಮಸೇನನನ್ನು. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಹೆಚ್ಚು ತೃಪ್ತಿಯನ್ನು ಕೊಡುತ್ತಾ ಇದ್ದಾವ. ಇವರನ್ನೇ ಕಳೆದುಕೊಂಡ ಮೇಲೆ ಅಯ್ಯೋ ನಾನೇನು ಮಾಡಲಿ ಎನ್ನುವ ಹಾಗೆ ಚಿಂತಿಸುತ್ತಾ ಇದ್ದಾಳೆ. ಇಲ್ಲ, ಅವಳನ್ನು ಹೆಚ್ಚು ಪಚಾರಿಸುವುದರಲ್ಲಿ ಅರ್ಥವಿಲ್ಲ. ಯಾಕೆ? ಎಲ್ಲಾದರೂ ನಾಳೆಯ ದಿನ ನನ್ನ ಅಂತಃಪುರವನ್ನು ಸೇರ್ತಾಳೆ ಅಂತ ಆದ್ರೆ ಈಗ ಪರಿಹಾಸ್ಯ ಮಾಡಿದರೆ ನಾಳೆ ತೊಂದರೆ ಆದೀತು. ಆದ ಕಾರಣ ಅವಳ ವಿಚಾರವನ್ನು ಬಿಟ್ಟು ಬಿಡೋಣ. ಅದಲ್ಲ ನಾನು ಯೋಚಿಸುವುದು. ಇಂತಹ ಒಂದು ಪ್ರಕರಣ ಇಲ್ಲಿ ನಡೆಯುತ್ತಾ ಇದ್ದರೂ ಕೂಡ ಓರ್ವ ಮಾತ್ರ ಈ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲದ ರೀತಿಯಲ್ಲಿ ನಟಿಸುತ್ತಾ ಇದ್ದಾನೆ. ಆತ ಮತ್ಯಾರೂ ಅಲ್ಲ, ಕಪಟ ನಾಟಕ ರಂಗ ನಾಟಕ
ಓ ರಂಗ, ಓ ನಾಟಕ ರಂಗ, ಓ ಕಪಟ ನಾಟಕ ರಂಗ. ನಾಟಕ ಅಂದ್ರೆ ಕಪಟ, ಕಪಟ ಅಂದ್ರೂ ಕಪಟವೇ, ಸುಳ್ಳೆ. ನಾಟಕವೂ ಸುಳ್ಳೆ, ಕಪಟವೂ ಸುಳ್ಳೆ. ಸುಳ್ಳಿಗೆ ಸುಳ್ಳನ್ನು ಕೂಡಿಸಿದಾಗ ಸತ್ಯ ಹುಟ್ಟಿಕೊಳ್ಳುತ್ತದೆ, ಋಣಕ್ಕೆ ಋಣವನ್ನು ಕೂಡಿಸಿದಾಗ ಧನ ಹುಟ್ಟಿಕೊಳ್ಳುತ್ತದೆ, ಧನಾತ್ಮಕವಾದಂತಹ ಅಂಶ ಹುಟ್ಟಿಕೊಳ್ಳುತ್ತದೆ. ನಿನ್ನನ್ನು ಸತ್ಯದ ಸಾಕಾರ ಮೂರ್ತಿ ಎನ್ನುವ ಹಾಗೆ ಇಡೀ ಪ್ರಪಂಚವೇ ಕೊಂಡಾಡುತ್ತಾ ಇದೆ. ಈ ಕೌರವನು ಅದನ್ನು ತಿಳಿಯದಂತಹ ಮೂಢನೇನೂ ಅಲ್ಲ. ನಿನ್ನ ಯೋಗ್ಯತೆಯನ್ನು ಈ ನಿನ್ನ ಜೀವಿತಾವಧಿಯಲ್ಲಿ ಎಷ್ಟೋ ಬಾರಿ ನೀನು ತೋರ್ಪಡಿಸಿದವ. ತಾಯಿಗೆ ನೀನು ಬಾಯಲ್ಲೇ ಮೂಜಗವನ್ನು ತೋರ್ಪಡಿಸಿದವ ಎನ್ನುವ ವಿಚಾರವು ನಮಗೆ ಗೊತ್ತು. ಸಂಧಾನಕ್ಕಾಗಿ ನೀನು ಹಸ್ತಿನೆಗೆ ಬಂದ ಸಂದರ್ಭ ನಿನ್ನ ವಿಶ್ವರೂಪವನ್ನು ನನಗೆ ತೋರ್ಪಡಿಸಿದವ. ನಿನ್ನ ಯೋಗ್ಯತೆಯನ್ನು ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ಆದರೆ ವಿಶ್ವಾಧ್ಯಕ್ಷನಾದಂತಹ ನೀನು ಈಗ ಯಾವ ರೀತಿಯ ನಾಟಕವನ್ನು ಇಲ್ಲಿ ನಿರ್ದೇಶನ ಮಾಡುತ್ತಾ ಇದ್ದಿ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಪ್ರಪಂಚ ಎನ್ನುವಂತಹ ರಂಗವೇದಿಕೆಯಲ್ಲಿ ಕೌರವನನ್ನು ಖಳನಾಯಕನನ್ನಾಗಿಸಿ ಪಾಂಡವರನ್ನು ನಾಯಕರನ್ನಾಗಿಸಿ ನಿನ್ನ ನಿರ್ದೇಶನದಲ್ಲಿ ವಿಶೇಷವಾದಂತಹ ನಾಟಕವನ್ನು ನಡೆಯುತ್ತಾ ಇದೆ. ನಾಟಕ ಧರ್ಮ ಅಂತ ಉಂಟು. ನಾಟಕದ ಮಧ್ಯೆ ಖಳನಾಯಕ ವಿಜೃಂಭಿಸಿದರೂ ಕೂಡ ನಾಟಕ ಮುಗಿಯುವಂತಹ ಸಂದರ್ಭದಲ್ಲಿ ಖಳನಾಯಕ ನಾಶ ಹೊಂದಲೇಬೇಕು, ನಾಯಕ ವಿಜೃಂಭಿಸಲೇಬೇಕು. ಆದರೆ ಇಲ್ಲಿ ವ್ಯತಿರಿಕ್ತವಾಗಿದೆ. ಖಳನಾಯಕ ವಿಜೃಂಭಿಸುತ್ತಾ ಇದ್ದಾನೆ, ನಾಯಕ ಧರಾಶಾಹಿಯಾಗಿದ್ದಾನೆ. ಪ್ರಭೋ, ನೀನು ಅಣ್ಣನಾದಂತಹ ಧರ್ಮರಾಯನಲ್ಲಿ ಹೇಳಿದ ಮಾತು, ಕೊಡು ನನಗೆ ಭೀಮಾರ್ಜುನರ ಜರಾಸಂಧನ ವಧೆಗೆ ಹೋಗುವಂತಹ ಸಂದರ್ಭದಲ್ಲಿ ನೀನು ಹೇಳಿದವ. ಭೀಮಾರ್ಜುನರು ಅಂದ್ರೆ ನಿನ್ನ ಎರಡು ಕೈಗಳಿದ್ದ ಹಾಗೆ. ದೇವರಾದಂತಹ ನಿಮ್ಮ ಒಂದು ಕೈ ಹೋಯಿತು ಅಂತಾದ್ರೆ ಭಕ್ತರಾದಂತಹ ನಮಗೆ ಸಹಿಸುವುದಕ್ಕೆ ಸಾಧ್ಯ ಉಂಟೆ? ಭಕ್ತನ ಪ್ರತಿಮೆಯನ್ನು ಭಕ್ತರಾದಂತಹ ನಮಗೆ ಕಾಣುವುದಕ್ಕೆ ಸಾಧ್ಯವಿದೆ? ಪ್ರಭೋ, ಆದ ಕಾರಣ ಇಲ್ಲಿಗೆ ನೀನು ಮಂಗಳವನ್ನು ಮಾಡುವುದು ಬೇಡ. ಸುಖಾಂತ್ಯ ಆಗಲೇಬೇಕು, ಕಥಾನಾಯಕ ಎದ್ದು ಬರಲೇಬೇಕು, ಖಳನಾಯಕ ಪ್ರಪಂಚದಲ್ಲಿ ಹೊರಗಲೇಬೇಕು. ನಾಟಕಕ್ಕೆ ಒಂದು ಶುಭಾಂತ್ಯವನ್ನು ಕರುಣಿಸಿ ಮಂಗಳಗೀತೆಯನ್ನು ಹಾಡಬೇಕು ಅಂತ ನಿನ್ನಲ್ಲಿ ಪ್ರಾರ್ಥನೆ. ಇಂದಿರೇಶ ಮುಕುಂದ ಲಾಲಿಸು, ಈ ವಾಯುಸುತನು ಸಿರಿದು ಮಗರಿದು ಭತ್ತ ತೋರಿದು, ಮಂದರಾಧರ ಸುಂದರಾಧನ ನಂದ ಕಂದದ ನಂದನಾದಿ, ಮುನೀಂದ್ರ ವರದ ಸುರೇಂದ್ರ ವಂದ್ಯ ಖಗೇಂದ್ರ ವಾಹನ ಸಿಂಧು ಶಯನನೇ, ಇಂದಿರೇಶ ಮುಕುಂದ ಲಾಲಿಸು. ಮುಕುಂದ ಮುರಾರೇ ದೇವ, ನೀನೇ ಕಾಪಾಡಬೇಕು ತಾಯಿ, ಕಾಪಾಡಬೇಕು ದೇವ. ಏನು ಯುಧಿಷ್ಠಿರ? ಸ್ವಾಮಿ, ವಾಯು ಸಂಜಾತನಾದಂತಹ ಭೀಮಸೇನ ತನ್ನ ಪ್ರಾಣ ವಾಯುವನ್ನು ಕಳೆದುಕೊಂಡು ಕೆರೆಯಲ್ಲಿ ಹೊರಗಿದ್ದಾನೆ. ನೀನೇ ರಕ್ಷಣೆ ಮಾಡಬೇಕು ದೇವ, ನೀನೇ ರಕ್ಷಣೆ ಮಾಡಬೇಕು ಧರ್ಮಜ, ದೇವ. ಭೀಮಸೇನ ಬಿದ್ದಿದ್ದಾನೆ ಹೌದು, ಆದ್ರೆ ಸತ್ತಿದ್ದಾನೆ ಎನ್ನುವುದು ಸುಳ್ಳು. ಹ, ಕೌರವನ ಗದೆಯ ಆಘಾತ ಅವನ ಶಿರಕ್ಕಾಗಿದೆ, ಅದರಿಂದ ಏನೋ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಇದು ಅವನನ್ನು ಈ ಕೂಡಲೇ ಎಬ್ಬಿಸುತ್ತೇನೆ. ಏನಾಯ್ತು?
ಕೌರವ, ನಿನ್ನ ಆಟಾಟೋಪವೇ ಎಲ್ಲಿ ಹೋಯ್ತು ನಿನ್ನ ಪೌರುಷ, ಎಲ್ಲಿ ಹೋಯ್ತು ನಿನ್ನ ಸಾಹಸ? ಹೊಡೆದಗೆ ಏಟಿಗೆ ಮಣ್ಣು ಮುಕ್ಕಿದ್ದೀಯ. ಧವಳ ಕೀರ್ತಿಯನ್ನ ಪಡೆದಂತಹ ಆ ಚಂದ್ರವಂಶದ ಕಿರೀಟ, ಅದಕ್ಕೆ ಮಸಿ ಬಳಿದ ನಿನಗೆ ಇನ್ನು ಕೋಳಿಗಾಲವಿಲ್ಲ. ಇದು ಆ ಕಿರೀಟವನ್ನ ಎಡಗಾಲಿನಿಂದ ಒಂದು ತಪ್ಪು. ಚಂದ್ರವಂಶದ ಕಿರೀಟಕ್ಕೆ ಕಳಂಕವನ್ನೇನೋ ಕೌರವ ತಂದಿರಬಹುದು, ಆದರೆ ಕಿರೀಟವನ್ನು ತುಳಿಯುವ ಅಧಿಕಾರ ನಿನಗಿಲ್ಲ. ಯಾಕೆ? ಅದೇ ವಂಶದಲ್ಲಿ ಜನಿಸಿದವನಲ್ಲವೇ ನೀನು? ಮತ್ತೊಂದು ಮಾತುಂಟು, ಆ ಕಿರೀಟವನ್ನು ಮತ್ತೆ ನಿನ್ನ ಅಣ್ಣ ಧರಿಸುವವನಿದ್ದಾನೆ. ಪರೋಕ್ಷವಾಗಿ ನೀನು ನಿನ್ನ ಅಣ್ಣನಿಗೆ ತುಳಿದ ಹಾಗಲ್ವೇ? ಆದ್ದರಿಂದ ಕಿರೀಟಕ್ಕೆ ಏನೋ ಮಾಡಬೇಡ. ಆಗಲಿ ದೇವಾ, ನಿನ್ನ ಆಜ್ಞೆ ಅಂತ ಆಗಲಿ. ತೀರ್ಪುಗಾರರಾಗಿ ನಾವಿರಬೇಕು. ಹೌದು, ನಾನು ತೀರ್ಪುಗಾರ- ನೋಡುತ್ತಾ ಇದ್ದಂತೆ ಭೀಮ ತೊಡೆಯನ್ನು ಮುರಿದಲ್ಲ, ಬಿದ್ದಲ್ಲ ಕೆಳಗೆ ದುರ್ಯೋಧನ. ಈಗ ಭೀಮ ಕೌರವನ ತೊಡೆ ಮುರಿದದಕ್ಕೆ ನಿನಗೆ ಸಿಟ್ಟೆ? ಮತ್ತೆಂತ? ಅದು ನೀತಿ ಬಾಹಿರ ಅಂತ ನೀನು ಹೇಳುವುದೇ? ಹೌದು. ಕೌರವ ಮೊದಲೇನು ಮಾಡಿದ? ಏನು ಮಾಡಿದ? ಭೀಮನ ಶಿರಸ್ಸಿಗೆ ಆಘಾತವನ್ನು ನೀಡಲಿಲ್ಲವೇ? ಹೌದೇ? ಅದು ಯುದ್ಧದ ನಿಯಮದಿಂದ ಹೊರಗಲ್ವಣ್ಣ. ನನಗೆ ಅದು ಆಗ ನೀನು ಸುಮ್ಮನಿದ್ದೆ, ಈಗ ನಿನ್ನ ಹಾರಾಟ ಯಾಕೆ ಹೇಳು? ನನಗೆ ಸ್ವಲ್ಪ ನಿದ್ದೆ ಬಂತ ಅಂತ. ಓ, ಹಾಗಾದ್ರೆ ಆ ಪ್ರಸಂಗವನ್ನು ನೀನು ನೋಡ್ಲಿಲ್ಲ? ಇಲ್ಲ. ಆದ್ರೆ ಅಣ್ಣ, ನಿನಗೊಂದು ವಿಚಾರ ಹೇಳುವುದಕ್ಕಿತ್ತು. ಏನು? ನನ್ನ ಅತ್ತಿಗೆ, ನಿನ್ನ ಹೆಂಡತಿ, ನಿನ್ನ ದಾರಿಯನ್ನೇ ಕಾಯುತ್ತಾ ಇದ್ದಾಳಣ್ಣ. ಓ, ನಾನು ಬರುವಾಗ ಅವಳನ್ನೇ ನನ್ನ ನೆನೆಸ್ತಾ ಗಂಡ ಹೇಗಿದ್ದಾರೆ, ಯಾವಾಗ ಬರುತ್ತಾರೆ ಅಂತ ಕೇಳುತ್ತಲೇ ಇದ್ದಾಳೆ. ಹೌದೇ? ಹೌದೌದು. ತಡ ಮಾಡುದು ಯಾಕೆ? ನಾನು ಹೋಗ್ತೇನೆ. ಸರಿ. ಅತ್ತಿಗೆ ಅಂದ್ರೆ ನಾನು ಬೇರೆ- ಧರ್ಮಜ, ನನ್ನ ಅಣ್ಣನ ಮನಸ್ಸನ್ನು ಹೇಗೆ ಬದಲಾಯಿಸಬೇಕು, ಅವನನ್ನು ಹೇಗೆ ಸಮಾಧಾನ ಪಡಿಸಬೇಕು ನನಗೆ ಹೇಳಬೇಕು ಅಂತಿಲ್ಲ. ಆದರೆ ನಿಮಗೆ ಗೊತ್ತಿದೆಯಲ್ಲ, ನೀವು ನಾಟಕದಾರಿ ಅಲ್ವಾ? ಆದರೆ ನೋಡಿದೆಯಾ ನೀನು, ಕೌರವ ಏನಾದ, ಹೇಗೆ ಸತ್ತು ಬಿದ್ದ, ಎಲ್ಲವೂ ನಿನ್ನ ಕಣ್ಣ ಮುಂದೆ ನಡೆಯಿತು. ಎಡ ತೊಡೆಯಂ ಕಡಿದು ನೆಲವಂ ಪಿಡಿದು ಬಿಡಬಿಡೆನೆಂದು ಮಡಿದು ಮೆರೆದ ಕೌರವೇಶ್ವರ. ಆಸೆ ಎಂದರೆ ಹೀಗೆಯೇ. ಮಣ್ಣಿಗಾಗಿ ಕೌರವೇಶ್ವರನ ಆಕ್ರೋಶ, ಪ್ರೀತಿ, ವ್ಯಾಮೋಹ ಎಷ್ಟಿತ್ತು ಎಂದು ನೀನು ಕಣ್ಣಾರೆ ಕಂಡೆ. ಮಣ್ಣಿಗಾಗಿ ಆಸೆ ಪಟ್ಟು ಮಡಿದಂತಹ ಎಷ್ಟೋ ಮಂದಿಗೆ ಕೌರವನೇ ಆದರ್ಶವಿರಬೇಕು, ಮಣ್ಣಿಗೆ ಸೇರಿದ್ದಾನಲ್ಲ ಅಲ್ಲವೇ? ಆದರೆ ಈ ಭರತ ವರ್ಷಕ್ಕೆ ಮುಂದೆ ಚಕ್ರವರ್ತಿಯಾಗಿ ಮೆರೆಯುವವನು ನೀನು. ನಿನಗೂ ನನ್ನ ಒಂದು ಕಿವಿ ಮಾತು, ಸ್ವಾರ್ಥಿಯಾಗಿ ಬಾಳಬೇಡ. ನೀನು ಮಾಡುವ ಎಲ್ಲ ಕರ್ತವ್ಯಗಳನ್ನು ಭಗವಂತನ ಸೇವೆಯೆಂದೇ ತಿಳಿ. ನಿಮಗೆಲ್ಲರಿಗೂ ಶುಭವಾಗುತ್ತದೆ. ನಿನ್ನ ಅನುಜರು ನಿನ್ನ ನೆರಳಂತೆ ನಿನ್ನನ್ನು ಹಿಂಬಾಲಿಸಲಿ ಎನ್ನುವುದಷ್ಟನ್ನೇ ನಾನು ಹೇಳಬಲ್ಲೆ. ಈ ಕುರುಕ್ಷೇತ್ರ ಯುದ್ಧದ 18ನೆಯ ದಿನವಾದ ಇಂದು ಗದಾಯುದ್ಧ ಪ್ರಸಂಗವೊಂದು ನೆರವೇರಿದೆ. ಇನ್ನು ಇಲ್ಲಿಯೇ ಕಾಲ ಕಳೆಯುವುದಲ್ಲ, ಮತ್ತೆ ನಮ್ಮ ಶಿಬಿರವನ್ನು ಸೇರೋಣ ಎಂದು ಹೇಳುತ್ತಾ ಗದಾಯುದ್ಧ ಕುರುಕ್ಷೇತ್ರ ಎಂಬ ಈ ಪುಣ್ಯ ಕಥಾನಕಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಹಾಗೂ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಪಿಡಿಗಡಗುವ ಕಡುಬಡ ನಡುವಿನ ಕುಡಿ ನೋಟದ ನಡೆ